समर्पयामि नमो ब्रह्मण्यदेवाय ब्राह्मणाय श्री सर्वासादिके शरण्ये त्र्यम्बके गौरी नारायण नमोस्तुते आपदां भर्तान्नादां श्रीराम भूयो भूयो नमामि प्रसीदमह्यं यासावज्ञानस्तवटवत्नतदाक्षिणः लक्ष्मी उपमाग्रापयं नैवेद्यार्थे वृदस्थापिता लाजागुड कदलेव नमः नैवेद्यं निवेदयामि ओं भूर्भुवस्वरं श्री नमः नैवेद्यं समर्पयामि ನಾ ಹಿಡ್ಕೊಂಡು ಹನ್ನೊಂದು ಇಟ್ಟು ದಾದೆ ದಾದೆ ಅಣ್ಣ ಒಂದು ಇಟ್ಟು ಲೂಜು हरि ओम केशव शिशु मंदिर किन्या प्रभु श्री रामचंद्र की पवन सुत हनुमान की भारत माता की भारत माता की भारत माता की ನಮ್ಮ ಮಾತೃ ಸಮಿತಿಯ ಅಧ್ಯಕ್ಷೆಯಾದಂಥ ಡಾಕ್ಟರ್ ಮಂಜುಳಾ ಅನಿಲ್ ರಾವ್ ಇವರು ಕೂಡ ವೇದಿಕೆಗೆ ಬರಬೇಕಾದ ವಿನಂತಿ. ಸಂಸ್ಥೆಯ ಆಡಳಿತಾಧಿಕಾರಿಯಾದಂಥ ಶ್ರೀ ವಿವೇಕ್ ತಂತ್ರಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಉತ್ಸವ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ವ್ಯವಸ್ಥಾನ ಸಮಿತಿಯ ವ್ಯವಸ್ಥಾಪಕರು ಆದಂಥ ಕೇಶವ ಶಿಶು ಮಂದಿರ ವ್ಯವಸ್ಥಾಪಕರು ಆದಂಥ ಶ್ರೀ ನಾರಾಯಣ್ ಕಜೆ ಅವರು ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸುವ ಕಾರ್ಯ ಮಾಡಬೇಕಾಗಿದೆ. ಶ್ರೀರಾಮ್ ಕ್ಷೇತ್ರದ ಅಧಿದೇವತೆ ತಲಪಾಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವರನ್ನು ಹಾಗೂ ಗ್ರಾಮದ ಎಲ್ಲ ದೇವರುಗಳನ್ನು ಸ್ಮರಿಸುತ್ತಾ ಶಾರದಾ ವಿದ್ಯಾನಿಕೇತನದ ಈ ವಠಾರದಲ್ಲಿ ನಡೆಯುವಂಥ ಶ್ರೀರಾಮ ಪಟ್ಟಾಭಿಷೇಕದ 3ನೇ ದಿನವಾದ ಧರ್ಮಸಭೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಂದಿನ ಈ ಸಭೆಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವಚನ ಮಾಡಲಿರುವವರು ಪರಮ ಪೂಜ್ಯ ಶ್ರೀ 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 ಮೋಹನ್ದಾಸ್ ಸ್ವಾಮೀಜಿ ಮಾಣಿಲ ಮಠದ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಾಮಾಜಿಕ ಕಾರ್ಯವನ್ನು ಮಾಡುತ್ತಾ ದೀನ ದುಃಖಿತರ ಪರವಾಗಿ ಕೆಲಸವನ್ನು ಮಾಡುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಭಜನಾ ಕಾರ್ಯಕ್ರಮದಲ್ಲಿ ಎಲ್ಲ ಮನೆ ಮತ್ತು ಮನಸ್ಸುಗಳನ್ನು ಮುಟ್ಟಿ ಸರಳ ಮತ್ತು ಸಜ್ಜನಿಕೆಯ ಒಂದು ಸ್ವಾಮೀಜಿಯಾಗಿ ನಮ್ಮ ಈ ನಾಡಿನಲ್ಲಿ ಒಂದು ಗೌರವಾನ್ವಿತ ಸ್ವಾಮೀಜಿಗಳಾಗಿ ಇರುವಂಥ ಪರಮ ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ
ಹೃದಯ ತುಂಬಿದ ಭಕ್ತಿಪೂರ್ವಕ ಪ್ರಣಾಮಗಳ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡುತ್ತಿದ್ದೇನೆ. ಹಾಗೆ ನಮ್ಮ ಶಾರದಾ ಸಮೂಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಪ್ರಾಂತದ ಅಧ್ಯಕ್ಷರು ಆಗಿರತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಇತ್ತೀಚಿನ ಈ ಶಾರದಾ ವಿದ್ಯಾನಿಕೇತನ ಪ್ರಾರಂಭ ಆದಂದಿನಿಂದ ನಮ್ಮ ಎಲ್ಲ ಹಿತಚಿಂತಕರು ಅಂತ ಹೇಳಬೇಕು, ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ಮತ್ತು ಸಹಾಯ ಸಹಕಾರ ಬೆಂಬಲವನ್ನು ನೀಡುತ್ತಾ ಬಂದಿರುವವರು ಪ್ರೊಫೆಸರ್ MB ಪುರಾಣಿಕರು, ಇವರನ್ನು ಭಕ್ತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪಟ್ಲ ಫೌಂಡೇಶನ್ ಹಾಗೂ ಸಂಸ್ಕಾರ ಭಾರತೀಯ ಅಧ್ಯಕ್ಷರಾಗಿ ಜನಮೆಚ್ಚುಗೆಯ ಎಲ್ಲ ಕ್ಷೇತ್ರದಲ್ಲಿ ತನ್ನ ಕೊಡುಗೆಯನ್ನು ನೀಡುತ್ತಿರುವಂತಹ ಪುರುಷೋತ್ತಮ್ ಭಂಡಾರಿ ಅಡ್ಯಾರು, ಇವರನ್ನು ಕೂಡ ಹೃದಯ ತುಂಬಿ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಹಾಗೆ ಕದ್ರಿ ನವನೀತ್ ಶೆಟ್ರು, ಈಗ ಅವರು ಎಲ್ಲರ ಪರಿಚಿತರು. ಯಾಕೆಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಸಾಮಾಜಿಕವಂತ ಕ್ಷೇತ್ರಗಳಲ್ಲಿ, ಯಕ್ಷಗಾನಗಳಲ್ಲಿ ನಾನು ಮತ್ತು ಅವರು ವೀರಮಣಿ ಕಾಳಗದಲ್ಲಿ ಜತೆವೇಷ ಮಾಡಿದವರು. ನವನೀತರು ತುಂಬ ಎತ್ತರಕ್ಕೆ ಏರಿದ್ದಾರೆ, ನಾವು ಅಲ್ಲೇ ಇದ್ದೇವೆ. ಅದೃಷ್ಟ. ಅಂತಹ ನಮ್ಮ ಆತ್ಮೀಯರು ನವನೀತ್ ಶೆಟ್ರು ಇಂದಿನ ಈ ನಮ್ಮ ಪಟ್ಲ ಫೌಂಡೇಶನ್ನ ಯಕ್ಷಗಾನದ ಒಂದು ನಿರ್ದೇಶಕರು. ಈ ಯಕ್ಷಗಾನದ ಕಲ್ಪನೆಯನ್ನು ಕಂಡಂಥವ್ರು ಅವರು. ನಾವೇನು ಮಾಡಬೇಕು ಅಂತ ಕೇಳಿದಾಗ ಅದು ಹೀಗೆ ಆಗಬೇಕು ಅಂತ ಅವರೊಂದು ಇದಕ್ಕೆ ನಿರೂಪಣೆಯನ್ನು ಕೊಟ್ಟವರು. ಆದರೆ ಈ ಪ್ರಕೃತಿಯ ಸ್ವಲ್ಪ ವ್ಯತ್ಯಾಸದಿಂದ ನಾವು ಎನಿಸಿದಷ್ಟು ಈ ಮೇಲೆ ಮೈದಾನದಲ್ಲಿ ಆಗಬೇಕಿತ್ತು. ಆದರೆ ಈ ಪ್ರಕೃತಿಯನ್ನು ವಿರೋಧಿಸೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಅದು ದೇವರ ಮಹಿಮೆ. ಆದ್ದರಿಂದ ಆದರೂ ಕೂಡ ಇಷ್ಟೆಲ್ಲ ವಿಶಾಲವಾದಂಥ ಒಂದು ಅಂಗನ ಪುರಾಣಿಕ ಸಾರರ ಒಂದು ಕೃಪೆಯಿಂದ ಸಿಕ್ಕಿರುವುದು ನಮ್ಮ ಭಾಗ್ಯ. ಅಂತಹ ಒಂದು ಈ ನಿರೂಪಣೆಯನ್ನು ಮಾಡಿ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ರೂವಾರಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯರಂಥ ಕದ್ರಿಗುತ್ತು ನವನೀತ್ ಶೆಟ್ರನ್ನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತ ಮಾಡ್ತಿದ್ದೇನೆ. ಶ್ರೀಯುತ ಲೀಲಾಕ್ಷ ಕರ್ಕೇರ ನಮ್ಮ ಕುಡ್ಲ ಚಾನೆಲ್ನ ನಿರ್ದೇಶಕರು. ಈಗ ಮಾಧ್ಯಮ ತುಂಬ ಇರಬಹುದು, ಅಂದರೆ ನಮ್ಮ ಕುಡ್ಲ ಎಂದರೆ ಅದು ಮನೆ ಮಾತು. ಯಾವುದೇ ಕಾರ್ಯಕ್ರಮ, ಬ್ರಹ್ಮಕಲಶ ಆಗಲಿ, ದೇವಸ್ಥಾನದ ಪೂಜೆ ಪುರಸ್ಕಾರ ಆಗಲಿ, ಜಾತ್ರೆ ಆಗಲಿ, ಯಾವುದೇ ಕಾರ್ಯಕ್ರಮ ನೇರ ಮನೆಯಲ್ಲೇ ಕೂತು ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿರುವುದು ನಮ್ಮ ಕುಡ್ಲ, ಅದು ಸಹೋದರರ ಒಂದು ಸಾಧನೆ. ಲೀಲಾಕ್ಷ ಕರ್ಕೇರ ಸಹೋದರರೆಂದರೆ ಇಡೀ ತುಳುನಾಡಿನಲ್ಲಿ ಅಚ್ಚುಮೆಚ್ಚು. ಈಗ ವಿದೇಶದಲ್ಲಿ ಕೂಡ ಅವರ ಹೆಸರು ಬಹಳ, ಅವರ ಕೀರ್ತಿ ಪತಾಕೆ ಹಾರುತ್ತಿದೆ. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ನಮ್ಮ ಶಿಶು ಮಂದಿರಕ್ಕೆ ಇದಕ್ಕೂ ಮೊದಲು ಕೂಡ ವಾರ್ಷಿಕೋತ್ಸವಕ್ಕೆ ಬಂದಿದ್ದಾರೆ. ನಮಗೆ ತುಂಬ ಆತ್ಮೀಯರು. ಅಂತಹ ಲೀಲಾಕ್ಷ ಕರ್ಕೇರನ್ನು ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ನಮ್ಮ ಸಮಿತಿಯ ಮಹಿಳಾ ಅಧ್ಯಕ್ಷೆಯಾಗಿ ಶ್ರೀಮತಿ ಮಂಜುಳಾ ಅನಿಲ್ ರಾವ್ ಇದ್ದಾರೆ. ಅವರು ದೂರದ ಮಂಗಳೂರಲ್ಲಿದ್ದರೂ ಕೂಡ ಈ ಸಮಿತಿಯ ಪಟ್ಟಾಭಿಷೇಕದ ಕಾರ್ಯಕ್ರಮದಲ್ಲಿ ಅವರಿಂದ ಏನು ಸಾಧ್ಯ ಉಂಟೋ ಅಷ್ಟು ಇದಕ್ಕೆ ಬೆಂಬಲವನ್ನು, ಸಹಕಾರವನ್ನು ಕೊಟ್ಟವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿದ್ದೇನೆ. ಶಾರದಾ ವಿದ್ಯಾನಿಕೇತನ ಆಡಳಿತಾಧಿಕಾರಿಯಾದಂಥ ವಿವೇಕ್ ತಂತ್ರಿಯವರು ಇಲ್ಲಿ ಪುರಾಣಿಕ ಸಾರು ಅದರ ಒಂದು ಯಜಮಾನರಾದರೂ ಕೂಡ ನಾವೇನು ಪಕ್ಕ ಬಂದು ತಂತ್ರಿಗಳನ್ನು ನೋಡು. ಇಲ್ಲಿ ವ್ಯವಸ್ಥೆ, ಇಲ್ಲಿ ತಿಂಗಳಿಗೆ ಮೇಲೆ ಸತ್ಸಂಗ ಆಗ್ತದೆ. ಆ ಸತ್ಸಂಗಕ್ಕೆ ನನ್ನಲ್ಲಿ ಕೇಳೋದು, ಯಾರು ಇವತ್ತು ಬೌದ್ಧಿಕಿಗೆ, ಯಾರು ಭಜನೆಗೆ ಅಂತ. ನಾವೊಂದು ಸಂಘದ ಸ್ವಯಂ ಸೇವಕರಾದ ಕಾರಣ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಕರ್ತವ್ಯ ಮತ್ತು ಹೊಣೆಗಾರಿಕೆ ನಮ್ಮದಾಗಿರುವುದರಿಂದ ನಾವು ಅದನ್ನು ಮಾಡಲೇಬೇಕು. ಆದ್ದರಿಂದ ವಿವೇಕ್ ತಂತ್ರಿಗಳು ಶಾಲೆ ಮತ್ತು ಆಸ್ಪತ್ರೆ ಇದರ ರೂವಾರಿಯಾಗಿ ಪ್ರಫುಲ್ ಸಾರ್ ಇದ್ದಾರೆ, ಮೋಹನ್ ದಾಸ್ ಸಾರ್ ಇದ್ದಾರೆ, PG ವಿನಾಯಕ್ ಸಾರ್ ಇದ್ದಾರೆ. ಇವರೆಲ್ಲರೂ ನಮ್ಮ ಆತ್ಮೀಯರು. ನಾವು ಏನು ಇಲ್ಲಿ ವ್ಯವಸ್ಥೆ ಮಾಡಬೇಕೆಂದರೆ ಅವರು ಒಂದು ಗೇಣು ಎತ್ತರ ನಿಂತು ಇದಕ್ಕೆಲ್ಲ ಸಹಕಾರ ಕೊಡುವಂಥವರು. ಅಂತಹ ಆತ್ಮೀಯರಂಥ ವಿವೇಕ್ ತಂತ್ರಿಗಳನ್ನು ಹೃದಯ ತುಂಬಿ ಸ್ವಾಗತ ಮಾಡುತ್ತಿದ್ದೇನೆ. ನಮ್ಮ ಶ್ರೀರಾಮ ಪಟ್ಟಾಭಿಷೇಕದ ಸಮಿತಿಯವರು ಮಂಗಳೂರಿನ ದೂರದವರಾದರೂ ಮಧುಸೂದನ್ ಅಯ್ಯರ್
ಇವರು ಇದರ ಸಮಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಸಾಧನೆ ಮಾಡಿದವರು. ಕೋಟ್ಲ ಶ್ರೀನಿವಾಸ ಪೂಜಾರಿಯ ಒಂದು ಪ್ರಯತ್ನದಿಂದ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಭೋಜನ ಇದೆಲ್ಲ ಇದ್ದಾಗ ಮುಜರಾಯಿ ಇಲಾಖೆ ಎಷ್ಟು ದೇವಸ್ಥಾನ ಇದೆಯೋ ಆ ದೇವಸ್ಥಾನದಿಂದ ಎಲ್ಲ ಎಷ್ಟು ಸಂಗ್ರಹ ಮಾಡಲಿಕ್ಕೆ ಹೊಣೆ ಕಾಣಿಕೆ ಸಾಧ್ಯ ಉಂಟು. ಆ ನಿಟ್ಟಿನಲ್ಲಿ ಇವರತ್ತು ಮೋಹನ್ ರಾಜ್ ಸೋವರು ಇವರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ನಾವಂತೂ ಸೇರಿದ್ದೇವೆ. ಆದರೆ ಇವರ ಪ್ರಯತ್ನ ಎಂದರೆ ನಿನ್ನೆ ಕೂಡ ದೂರದ ಸುಬ್ರಹ್ಮಣ್ಯದಿಂದ 5 ಕ್ವಿಂಟಾಲ್ ಅಕ್ಕಿ ಮತ್ತು ಇತರ ವಸ್ತುಗಳನ್ನು ಅವರ ಸ್ವಂತ ಗಾಡಿಯಲ್ಲಿ ಅದನ್ನು ಮಾಡಿದ್ದಾರೆ. ಅನೇಕ ಕ್ಷೇತ್ರಗಳಲ್ಲಿ ಒಂದು ಸಂಸ್ಥೆ ಒಳ್ಳೆಯ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕ್ಷೇತ್ರ ಬೆಂಬಲ ಕೊಡುತ್ತದೆ ಎಂಬುದಕ್ಕೆ ನಮಗೆ ಇದೆಲ್ಲ ಸಾಕ್ಷಿ. ಅಂತಹ ಮಧುಸೂದನ್ ಅಯ್ಯರ್ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀರಾಮ ಪಟ್ಟಾಭಿಷೇಕದ ಕಾರ್ಯಾಧ್ಯಕ್ಷರಾದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿದ್ಯಾರತ್ನ ಶಾಲೆಯ ಸಂಚಾಲಕರು, ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಜನರ ಪ್ರೀತಿಗೆ ಪಾತ್ರರಾದವರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡುತ್ತಿದ್ದೇನೆ. ಮತ್ತೊಬ್ಬರು ಈ ಸಮಿತಿಯ ಸಂಚಾಲಕರು, ಅವರು ಪಾದರಸದಂತೆ ಚಂದ್ರಸಡ್ಡಿ ಅಂತ ಕುತ್ತಾರು ಗೊತ್ತು. ಅವರಲ್ಲಿ ಏನಾದರೂ ಒಂದು ವಿಷಯವನ್ನು ಹೇಳಿದರೆ ಅದನ್ನು ತಕ್ಷಣ ಅವರು ಕಾರ್ಯರೂಪಕ್ಕೆ ತಂದು ಅವರಿಂದ ಏನು ಸಾಧ್ಯ ಉಂಟು ಅದನ್ನು 1 ನಿಮಿಷ ಕೂಡ ಆಚೆ ಅದನ್ನು ತಡ ಮಾಡದೆ ತಕ್ಷಣ ಅವರಿಂದ ಆಗುವಂಥ ಕಾರ್ಯವನ್ನು ಮಾಡುವುದರಲ್ಲಿ ನಿಸ್ಸೀಮರೆಂದರೆ ಅದು ಚಂದ್ರಸಡ್ಡಿ ಅಂತ ಯಾರು ಅಂಥವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿ ಸ್ವಾಗತ ಮಾಡುತ್ತಿದ್ದೇನೆ. ಸಮಿತಿಯ ಶಿಶುಮಂದಿರ ಅಧ್ಯಕ್ಷರಂಥ ಶಿವರಾಮ್ ಶೆಟ್ಟರು ಸಾಂತೆಗುತ್ತು ಇವರನ್ನು ಕೂಡ ಸ್ವಾಗತ ಮಾಡುತ್ತಾ, ಇಲ್ಲಿ ಸೇರಿದಂತಹ ಎಲ್ಲ ನಮ್ಮ ಶಿಶುಮಂದಿರ ಮತ್ತು ಈ ಶಾಲೆಯ ಅಭಿಮಾನಿಗಳಂತಲೇ ಹೇಳಬೇಕು. ಇನ್ನು ಯಕ್ಷಗಾನದ ಅಭಿಮಾನಿಗಳಾದರೂ ಕೂಡ ಈ ಶಾಲೆ ಮತ್ತು ನಮ್ಮ ಶಿಶುಮಂದಿರದ ಅಭಿಮಾನಿಗಳೇ ಹೆಚ್ಚು ಸೇರಿದ್ದೀರಾ. ತಮಗೆಲ್ಲ ಮಾತ್ರವಲ್ಲ, ಇಲ್ಲಿ ನೆರೆದಂಥ ತಾಯಂದಿರಿಗೆ ಹಾಗೂ ನೆರೆದಂಥ ಎಲ್ಲ ನಮ್ಮ ಭಕ್ತಾಭಿಮಾನಿಗಳೇ ಸ್ವಾಗತಿಸುತ್ತಾ ಒಂದು ದೊಡ್ಡ ಅಪರಾಧವನ್ನು ಮಾಡಿದ್ದೇನೆ. ಯಾಕೆಂದರೆ ಈ ಪಟ್ಟಾಭಿಷೇಕ ಆಗಬೇಕಿದ್ದರೆ ಶ್ರೀಯುತ ಯೋಗಾಚಾರ್ಯರಂಥ ಪುಂಡರೀಕಾಕ್ಷರು ಕಾರಣ. ದಿನ ಅವರು ನೋಡುವುದರಿಂದ, ದಿನ ಅವರಲ್ಲಿ ಮಾತನಾಡುವುದರಿಂದ, ಒಟ್ಟಿಗೆ ಇರುವುದರಿಂದ ಅವರನ್ನು ಮರೆತು ಬಿಟ್ಟಿದ್ದೇನೆ. ಆದರೆ ಮರೆತು ಬಿಟ್ಟದು ಕೆಲವು ಬಾಹ್ಯ ಆದರೂ ಕೂಡ ಮನಸ್ಸಿನಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಪುಂಡರೀಕಾಕ್ಷರು 33 ಮನೆಗಳಲ್ಲಿ 34 ಹರಿಕಥೆಗಳ ಮೂಲಕ ಅವರು ಜನಮಾನಸದಲ್ಲಿ ರಾಮಾಯಣದ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ, ಪೌರಾಣಿಕದ ಬಗ್ಗೆ ಜನರಿಗೆ ಮನೆ ಮತ್ತು ಮನಸ್ಸಿಗೆ ಮುಟ್ಟುವಾಗೆ ಮಾಡಿದ್ದಾರೆ. ಅದರ ಸಮಾರೋಪದ ಅಂಗವಾಗಿ ಈ ಶ್ರೀರಾಮ ಪಟ್ಟಾಭಿಷೇಕ ಕಳೆದ 3 ದಿನಗಳಿಂದ ಬೇರೆ ಬೇರೆ ರೀತಿಯಾಗಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಯಿತು. ಇವತ್ತು ಶಾರದಾ ವಿದ್ಯಾನಿಕೇತನ ಈ ಪರಿಸರದಲ್ಲಿ ನಾವು ಎನಿಸಿದಷ್ಟು ಜನ ಬರದಿದ್ದರೂ ಕೂಡ ಬಂದವರೇ ನಮಗೆ ತುಂಬ ಸಂತೋಷ ಆಗಿದೆ. ಪುಂಡರೀಕಾಕ್ಷ ಬೆಳ್ಳೂರು ಇವರು ಈ ಕಾರ್ಯಕ್ರಮದ ರೂವಾರಿಗಳಾಗಿ ಅತ್ಯಂತ ಪರಿಶ್ರಮದಿಂದ ಕೆಲಸವನ್ನು ಮಾಡುವುದರ ಉದ್ದೇಶ ಒಂದೇ. ಶಿಶುಮಂದಿರ ಎಂದರೆ ಕಳೆದ 30 ವರ್ಷಗಳಿಂದ ನಮ್ಮ ಈ ಪರಿಸರದಲ್ಲಿ ಸೇವಾ ಚಟುವಟಿಕೆಯ ಮೂಲಕ ಜನರಿಗೆ ಜನಶಿಕ್ಷಣವನ್ನು ಕೊಡುತ್ತದೆ, ವ್ಯಕ್ತಿ ನಿರ್ಮಾಣವನ್ನು ಮಾಡುತ್ತದೆ. ಕೇವಲ 10 ಸೆನ್ಸ್ ಜಾಗದಲ್ಲಿ ನಮ್ಮ ಶಿಶುಮಂದಿರ ಕಾರ್ಯಚಟುವಟಿಕೆಯನ್ನು ಮಾಡುತ್ತಿದೆ. ಇನ್ನು ಮುಂದಕ್ಕೆ ಹಾಗಲ್ಲ, ಇಡೀ ಕ್ಷೇತ್ರದಲ್ಲಿ ಒಂದು ನಮ್ಮ ಸಂಘದ ಒಂದು ಕಾರ್ಯಾಲಯ ಆಗಬೇಕು, ಅಲ್ಲಿ ಎಲ್ಲ ವಿಷಯ ಆಗಬೇಕು. ಅಲ್ಲಿ ಒಂದು ಅಷ್ಟಭುಜದ ಕಟ್ಟಡ ಬೇಕು, ಒಂದು ಸಭಾಭವನ ಬೇಕು, ಅಡುಗೆ ಶಾಲೆ ಬೇಕು, ಇನ್ನಿತರ 10 ಹಲವು ಯೋಜನೆಗಳನ್ನು ಮಾಡಬೇಕಾದರೆ ಒಂದಿಷ್ಟು ಮೊತ್ತ ಬೇಕು. ಆ ಮೊತ್ತವನ್ನು ಭರಿಸಬೇಕಾದರೆ ಈ ಪಟ್ಟಾಭಿಷೇಕದ ಮೂಲಕ ಏನನ್ನಾದರೂ ನಮ್ಮ ಹಿಂದೂ ಸಮಾಜದಲ್ಲಿ ಬೇಡಿಕೆ ಇಟ್ಟಾಗ ಅವರನ್ನು ನಮ್ಮ ಶಿಶುಮಂದಿರಕ್ಕೆ ಕರೆದ ನಮ್ಮ ಶಿಶುಮಂದಿರ ತೋರಿಸಿದಾಗ ಏನಾದರೂ ಆಗಬಹುದೆಂಬಂಥ ನಿರೀಕ್ಷೆ ಮತ್ತು ಆ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಅವರು ನಿಯೋಜಿಸಿದ್ದಾರೆ. ನಾವಂತೂ ಅವರಲ್ಲಿ ಖಂಡಿತ ಹೇಳಲಿಲ್ಲ ನೀವು ಈ ಪಟ್ಟಾಭಿಷೇಕ ಮಾಡಿ ಅಂತ. ಅವರಿಗೇನು ರಾಮದೇವರೇ ಪ್ರೇರಣೆ ಕೊಟ್ಟ ಕಾರಣದಿಂದ ಈ ಪಟ್ಟಾಭಿಷೇಕದ ಒಂದು ಕಾರ್ಯಕ್ರಮ ನಿಯೋಜನೆಗೊಂಡಿರುತ್ತದೆ ಅಂತ ಪುಂಡರೀಕಾಕ್ಷರನ್ನು ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹರಿಕಥೆಯಿಂದ ಎಷ್ಟು ಪರಿಣಾಮ ಆಗಿದೆ ಎಂದರೆ, ನಾವೊಂದು ಸಲ ತಲಪಾಡಿಗೆ ಹರಿಕಥೆ ಮಾಡಿದ ಎಲ್ಲ ಮನೆಗೆ ನಾನು ಮತ್ತು ಪುಂಡರೀಕಾಕ್ಷನ ನಮ್ಮ ಪದ್ಮನಾಭರಿದ್ದು ಒಟ್ಟಿಗೆ ಹೋದಾಗ ಶಾರದಾ ವಿದ್ಯಾಲಯದ ಒಬ್ಬ ವಿದ್ಯಾರ್ಥಿ ಅವನಿದ್ದ, ತುಂಬ ದೊಡ್ಡದಾಗಿದ್ದ. ಅವನಲ್ಲಿ ಕೇಳಿದೆ, ಇವ್ರ ನಂಬರ್ನ ಗುರ್ತುಂಡ ಅಂತ. ಆಗ ಆ ಮಗು ಹೇಳಿದ ಪ್ರಶ್ನೆ ಎಂದರೆ, ಅವರ ಮುನಾನಿ ಇಲ್ಲಾಳು ಬರ್ತದೆ ಇಂಚೆ ಅಂಚೆ ಮಲ್ತೇರೆ ಅಂತ ಹೇಳಿದ. ಆಗ ಆ ಮಗುವಿಗೆ ಅಷ್ಟು ಸಾಕು, ಅವನಿಗೆ ರಾಮಾಯಣದ ಕಥೆ ಬೇಡ. ಹರಿಕಥೆಯ ಮೂಲಕ ಒಂದು ಮಕ್ಕಳಿಗೆ ಬಾಲ್ಯದಲ್ಲಿ ಅಂತಹ ಒಂದು ನೆನಪನ್ನು ಹುಟ್ಟಿಸಿದ ಒಂದು ಕೃತಾರ್ಥ ಭಾವನೆ ನಮಗಾಯಿತು. ನಾನು ಸಾಧಾರಣ 34 ಹರಿಕಥೆಗಳಲ್ಲಿ 25 ಮನೆಗೆ ಹೋಗಿದ್ದೇನೆ.
ಆ ಹರಿಕತೆಯ ಸಂದರ್ಭದಲ್ಲಿ ಬರುವಂಥ ಮಳೆ, ಗಾಳಿ, ಸಿಡಿಲು ಅದು ನಮ್ಮಿಂದ ಸಹಿಸಲು ಸಾಧ್ಯವಿಲ್ಲದಿದ್ದರೂ ಕೂಡ ಆ ಹರಿಕತೆ ಬಹಳ ನಿರ್ವಿಘ್ನವಾಗಿ ನಿರ್ವಿಘ್ನ ನಡೆದಿದೆ. ನಾವು ಕೆಲವು ಮನೆಗಳು ಹೋದಾಗ ನಾನು ಕಂಡಂಥ ವಿಚಾರ ಎಂದರೆ, ಈಗ ಹೇಳ್ತಾರೆ ಪಾಶ್ಚಾತ್ಯಕರಣದಿಂದ ನಮ್ಮ ಧರ್ಮ ಹಾಳಾಯಿತು, ನಮ್ಮ ಸಂಸ್ಕೃತಿ ಇಲ್ಲದಾಯ್ತಾ ಅಂತ. ಆದರೆ ಹರಿಕತೆ ಯಾರು ಮಾಡಿಸಿದ್ದಾರೋ ಅವರು ಎಲ್ಲ ಮನೆಯಲ್ಲಿ ಇದು ಬೇಕು ಅಂತ ಸ್ವೀಕಾರ ಮಾಡುವಂಥ ಸ್ವಭಾವ ಖಂಡಿತ ಇದೆ. ನಾವು ಹೋದಾಗ ಚೂಡಿದಾರ ಹಾಕಿದವರು ಆ ದಿನ ಸೀರೆ ಉಟ್ಟು, ದೊಡ್ಡ ಕುಂಕುಮದ ಬೊಟ್ಟನ್ನಿಟ್ಟು, ಕೈಗೆ ಬೇಕಾದಂಥ ಬಳೆ ತೊಟ್ಟು, ಮುಡಿಗೆ ಹೂವಿಟ್ಟು ಒಂದು ಭಾರತೀಯ ನಾರಿಯಂತೆ ಅವರು ಆಗಿದ್ದಾರೆ ಅಂತ ಆಗುವಾಗ ಹರಿಕತೆಗೆ ಬರುವಾಗ ನಾವು ಹೇಗೆ ಇರಬೇಕೆಂಬುದನ್ನು ಈ ಹರಿಕತೆ ಪರಿವರ್ತನೆಗೊಂಡಿದೆ ಎಂಬಂಥ ಸಮಾಧಾನ ನಮಗಿದೆ. ಶಿಶುಮಂದಿರದ ಬಗ್ಗೆ ಮತ್ತು ನಮ್ಮ ಜೀವನದಲ್ಲಿ ನಾನು 30 ವರ್ಷಗಳಿಂದ ಶಿಶುಮಂದಿರ ಇರುವ ಕಾರಣ ನಾನು ಎಷ್ಟೋ ಸಾವಿರಾರು ಮನೆಗೆ ಹೋಗಿದ್ದೇನೆ, ಸಾವಿರಾರು ವ್ಯಕ್ತಿಗಳನ್ನು ಸಂಪರ್ಕ ಮಾಡಿದ್ದೇನೆ. ನಮಗಂತೂ ಹೇಳುವುದಿದ್ದರೆ ಶಿಶುಗಳೆಂದರೆ ದೇವರು. 30 ವರ್ಷಗಳಲ್ಲಿ ಪ್ರತ್ಯಕ್ಷ ದೇವರ ಸೇವೆ ಮಾಡಿದಂಥ ಧನ್ಯತಾ ಭಾವನೆ ನಮಗಿರುವುದರಿಂದ ನಾವು ಶ್ರೀಮಂತರೇನಲ್ಲ, ಸಾಮಾನ್ಯ ಒಬ್ಬ ರೈತನ ಮಗನಾಗಿದ್ದರೂ ಕೂಡ ನಾವು ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಈ ಕಾರಣದಿಂದ ಸಾಧ್ಯವಾಯಿತು. ಒಬ್ಬ ಸ್ವಯಂ ಸೇವಕನಾದ ಕಾರಣದಿಂದ ಶಿಶುಮಂದಿರದಲ್ಲಿ ಹೊಗಳಿಕೆ ತೆಗಳಿಕೆಗೆ ಕಿವಿಗೊಡದೆ ಒಂದು ಪ್ರಸನ್ನ ಚಿತ್ತದಿಂದ ಈ ಸೇವೆಯನ್ನು ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿರುವುದು ನಮ್ಮ ಹಿರಿಯರು ಮಾಡಿದಂಥ ಪುಣ್ಯದಿಂದ. ಆದ್ದರಿಂದ ಇನ್ನೂ ಕೂಡ ಆ ಶಿಶುಮಂದಿರವನ್ನು ಮುನ್ನಡೆಸುವಂಥ ಯುವ ಪೀಳಿಗೆ ತಯಾರಾಗಬೇಕು. ಪೂರ್ತಿ ಜೀವನ ಪರ್ಯಂತ ಮಾಡಲಿಕ್ಕೆ ನಾವೇಗೇನು ಸಾವಿರಾರು ವರ್ಷ ಬದುಕುವವರಲ್ಲ, ಆದರೆ ಮುಂದಿನ ಪೀಳಿಗೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಕೇಳುತ್ತಾ ಇಲ್ಲಿ ನೆರೆದಂಥ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತು ನಿಲ್ಲುತ್ತೇನೆ. ಧನ್ಯವಾದಗಳು. ಈ ಒಂದು 108 ಕಾಯಿ ಗಣಯಾಗ, ಅದೇ ರೀತಿ ಶ್ರೀರಾಮ ಪಟ್ಟಾಭಿಷೇಕದ ಒಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ನಾರಾಯಣ್ ಕಜೆ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂತೆಯೇ ದೃಶ್ಯ ಮಾಧ್ಯಮದ ಬಂಧುಗಳು, ಮಾಧ್ಯಮದ ಶಿಶು ಮಂದಿರ ಕಿನ್ಯ ಇದರ ವಠಾರದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಉತ್ಸವ ಸಮಿತಿಯ ವತಿಯಿಂದ ಸುಮಾರು 8 ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 3ನೇ ದಿವಸದ ಕಾರ್ಯಕ್ರಮ ಇಂದು ಈ ಒಂದು ಶಾರದಾ ವಿದ್ಯಾನಿಕೇತನದ ಈ ಒಂದು ಆವರಣದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದೊಂದಿಗೆ ನಂತರ ನಡೆಯತಕ್ಕಂತಹ ಸುಂದರವಾದ ದೃಶ್ಯ ರೂಪಕದ ಒಂದು ಯಕ್ಷಗಾನವನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಹೊಸ ನಮೂನೆಯ ಇಂದು ಇಲ್ಲಿ ಮೂಡಿ ಬರಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಲಿರುವಂತಹ ಶ್ರೀ ಶ್ರೀ ಮೋಹನದಾಸ್ ಸ್ವಾಮೀಜಿ ಮಾಣಿಲ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಸ್ವಾಮೀಜಿಯವರಿಗೆ ತುಳಸಿ ಮಾಲೆ ಹಾಗೂ ಫಲಪುಷ್ಪವನ್ನು ಇತ್ತು ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಯುತ ಚಂದ್ರಾಸ್ ಹಡ್ಯಂತಾಯ ಮತ್ತು ರಾಮ ಶೆಟ್ಟಿಯವರು. ಹಾಗೆಯೇ ಇಂದಿನ ಕಾರ್ಯಕ್ರಮದ ಡಿವಿಷನಲ್ ಹೆಡ್ ಟೈಮ್ ಆಫ್ ಇಂಡಿಯಾ ಇವರು ವಹಿಸಿಕೊಳ್ಳಬೇಕಾಗಿ ವಿನಂತಿಸುತ್ತಾ ಶ್ವೇತ ನವನೀತ್ ಶೆಟ್ಟಿ ಇವರಿಗೆ ಶ್ವೇತ ಕೃಷ್ಣ ಶೆಟ್ಟಿ ತಾಮಾರು ಶಾಲಿನ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಹಾಗೆಯೇ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಅಧ್ಯಕ್ಷರು ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ನಮ್ಮವರಾದಂಥ ಶ್ರೀಯುತ ವಾಸು ಕೊಂಡಾನ ಶಾಲಿನ ಗೌರವದ ಮೂಲಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಲಿದ್ದಾರೆ. ಆದಂಥ ಶ್ರೀಯುತ ಲೀಲಾಕ್ಷ ಕರ್ಕೇರ ಆಡಳಿತ ನಿರ್ದೇಶಕರು ನಮ್ಮ ಕುಡ್ಲ ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾರದಾ ವಿದ್ಯಾನಿಕೇತನದ ಅಧ್ಯಕ್ಷರು ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದಂಥ ಹಾಗೂ ನಮ್ಮೆಲ್ಲರ
ಗೌರವ ಸಲಹೆಗಾರರು. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ಮನಪೂರ್ವಕವಾಗಿ ಒಪ್ಪಿ ಎಲ್ಲ ವ್ಯವಸ್ಥೆಯನ್ನು ನಮಗೆ ಒದಗಿಸಿ ಕೊಟ್ಟಂತಹ ಎಂಬಿ ಪುರಾಣಿಕರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರೇ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ವೇತಾ ಪ್ರದೀಪ್ ಕಾರ್ಯಕ್ರಮದ ಒಂದು ಆಡಳಿತಾಧಿಕಾರಿಯಾಗಿದ್ದು ಒಬ್ಬ ಉತ್ತಮ ಸಂಘಟಕರಾಗಿದ್ದಂತಹ ಶ್ವೇತಾ ವಿವೇಕ್ ತಂತ್ರಿ ಅವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಶ್ವೇತಾ ವಿವೇಕ್ ತಂತ್ರಿ ಇವರಿಗೆ ಆನಂದ ಶೆಟ್ಟಿ ಭಟ್ನಗರ ಕೋಟು ಕಾರ್ಯದರ್ಶಿ ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಅಧ್ಯಕ್ಷರಾದಂಥ ಮಧುಸೂದನ್ ಅಯ್ಯರ್, ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಪ್ರಧಾನ ಸಂಚಾಲಕರಾದಂಥ ಚಂದ್ರ ಓಂ ತಮಸೋ ಮಹಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಓಂ ಶಾಂತಿ ಶಾಂತಿ. ಕಟ್ಟಡದಲ್ಲಿ ಏನಿದೆ ನೋಡುವುದು ಅಂತ ಯೋಚನೆ ಮಾಡಿ ಅವರ ಜೊತೆಯಲ್ಲಿ ಸೇರಿಕೊಂಡ ಕಾವಿ ಬಟ್ಟೆ ಹಾಕಿ. ರಾತ್ರಿ ಆಯಿತು, ಎಲ್ಲರೂ ಮಲಗಲಿಕ್ಕೆ ಕಾಯ್ತಾ ಇದ್ದ ಇವನು. ಆದರೆ ಕೆಲವರು ಪುಸ್ತಕ ಓದ್ತಾ ಇದ್ದರು, ಜಪ ಮಾಡ್ತಾ ಇದ್ದರು. ರಾತ್ರಿ 1 ಗಂಟೆ ಆಯಿತು, 2 ಗಂಟೆ ಆಯಿತು, ಏನಾಗ್ತಾ ಇಲ್ಲ. ಅವರು ಮಲಗಿದರು. ಅವರು ಮಲಗಿದ ಕೂಡಲೇ ಇನ್ನೂ ಕೆಲವರು ಎದ್ದರು ಸ್ನಾನಕ್ಕೋಸ್ಕರ. ರಾತ್ರಿ ಕಳ್ಳತನ ಮಾಡಲಿಕ್ಕಾಗಲ್ಲ. ಹೀಗೆ ನಿತ್ಯವೂ ಇದು ಮುಂದುವರಿಯಿತು. ಆದರೆ ಆಶ್ಚರ್ಯ ಏನಿತ್ತಂದರೆ, ಪ್ರತಿಯೊಂದು ಕಡೆಯಲ್ಲಿ ಊರಿಗೆ ಹೋದಾಗ ಅಲ್ಲಿ ಊರಿನವರು ಬರುವವರು, ಗುರುಗಳಿಗೆ ನಮಸ್ಕಾರ ಮಾಡುವವರು, ಮಾಡಿ ಹೇಳುವರು, ನನಗೆ ಕೋಟಿಗಟ್ಟಲೆ ಆಸ್ತಿ ಇದೆ ಸ್ವಾಮಿ, ನೀವು ತಗೊಳ್ಳಿ, ನನ್ನ ಮಕ್ಕಳು 10 ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಿರ್ತಾರೆ, ಪೆಟ್ಟುಗುಟ್ಟು ಮಾಡ್ತಾರೆ, ಈ ಜಾಗ ಕೊಂಡೋದರೆ ನಮ್ಮಲ್ಲಿ ಪೆಟ್ಟುಗುಟ್ಟಿ ಇಲ್ಲಲ್ಲ, ತಗೊಂಡು ಹೋಗಿ ಅಂತ ಗುರುಗಳು ಹೇಳುವವರು. ಇದು ನನಗೇನು ಬೇಡ, ನಿಮಗಿರಲಿ ಅಂತ ಗುರುಗಳವರಿಗೆಲ್ಲ ಸಮಾಧಾನ ಪಡಿಸಿ ಜಾಗವನ್ನೆಲ್ಲ ಪಾಲು ಮಾಡಿಕೊಡ್ತಿದ್ರು. ಇನ್ನು ಕೆಲವರು 10 ಪೌಂಡ್ ಚಿನ್ನ ತಂದು ಕೊಡ್ತಿದ್ರು. ಈ ಚಿನ್ನ ಮನೆಯಲ್ಲಿದ್ದರಿಂದ ತೊಂದರೆ ಸರ್, ಹಾಗಾಗಿ ಇದನ್ನು ನೀವು ತಗೊಂಡು ಹೋಗಿ ಅಂತ ಗುರುಗಳು ಅದನ್ನು ಇವರಿಗೆಲ್ಲ ಪಾಲು ಮಾಡಿ ಕೊಟ್ಟು ಹೋಗ್ತಾಯಿದ್ರು. ಇವನಿಗೆ ಆಶ್ಚರ್ಯ ಆಯಿತು. ನಾನು ಈ ಹಣಕ್ಕೋಸ್ಕರ ಮಂಡೆ ಹೊಡಿತೀನಿ, ಯಾರ್ಯಾರ ಮನೆಯನ್ನು ಹಾಳು ಮಾಡ್ತಾ ಇದ್ದೇನೆ, ಆದರೆ ಇವರು ಬಂದದ್ದನ್ನು ಬಿಟ್ಟು ಕೊಡ್ತಿದ್ದಾರಲ್ಲ. ಹಾಗೆ ಕಾಶಿಗೆ ಮುಟ್ಟಿದ ಕೂಡಲೇ ಗುರುಗಳು ಹೇಳಿದರು, ನೋಡಪ್ಪ, ನಾವು ಬರುವ ಜಾಗಕ್ಕೆ ತಲುಪಿದ್ದೀವಿ, ಇನ್ನು ನೀವು ಧ್ಯಾನವೋ ಜಪವೋ ತಪವೋ ತೀರ್ಥ ಸ್ನಾನವೋ ಏನು ಬೇಕಾದರೂ ಮಾಡಿ ಅಂತ ಹೇಳಿ ಎಲ್ಲರನ್ನ ಕಳಿಸಿಕೊಟ್ರು. ಈ ಕಾವಿ ಬಟ್ಟೆ ಹಾಕಿಕೊಂಡಿದ್ದಾನಲ್ಲ ಮೋಸಗಾರ, ಅವನು ಹೊರಟ. ಆಗ ಗುರುಗಳು ನೀನು ಹೋಗ್ಲಿಕ್ಕಾಗಲ್ಲ, ಈಚೆ ಬಂತಂದರು. ಹತ್ತಿರ ಕೂರಿಸಿ ಹೇಳಿದರು, ನೋಡಪ್ಪ, ಎಲ್ಲ ಕಟ್ಟ ಇಲ್ಲಿ ದೇವರದು, ನಿನಗೇನು ಬೇಕಾದರೂ ತಗೊಳ್ಬೋದು, ಅದರಲ್ಲಿ ತಗೊಂಡು ಹೋಗು, ನಿನಗೆ ಬೇಕಾದ್ದು, ನೀನು ಬಂದಿರೋದು ಅದಕ್ಕೆ ತಾನೇ ಅಂತ ಹೇಳುವಾಗ ಆ ದರೋಡೆಕೋರನಾಗಿರುವಂತಹ ವ್ಯಕ್ತಿ ಉದ್ದಂಡ ನಮಸ್ಕಾರ ಮಾಡಿ ಹೇಳ್ತಾನೆ, ಗುರುಗಳೇ, ನನಗೆ ಈಗ ಅರ್ಥ ಆಯಿತು ಜೀವನ ಅಂದರೆ ಏನು ಅಂತ. ನಾನೊಬ್ಬ ಮೋಸಗಾರ, ನಾನೊಬ್ಬ ವಂಚಕ, ನಾನೊಬ್ಬ ದರೋಡೆಕೋರ, ಇದು ಗೊತ್ತಿದ್ದು ನನ್ನ ಜೊತೆಯಲ್ಲಿ ಎಷ್ಟು ದಿವಸ ನೀವು ಒಟ್ಟಿಗೆ ಇದ್ದೀರಲ್ಲ, ಮಾತ್ರ ಅಲ್ಲ ನಿಮ್ಮ ಜೊತೆಯಲ್ಲಿ ನನ್ನನ್ನು ಬದುಕಲಿಕ್ಕೆ ಬಿಟ್ಟಿದ್ದೀರಲ್ಲ, ಇದು ದೊಡ್ಡತನ. ಹಾಗಾಗಿ ಗುರುಗಳೇ, ಈಗ ನಾನು ಹಾಕಿರುವ ಬಟ್ಟೆ ಇದು ಮೋಸದ್ದು, ಇದು ವಂಚನೆಯದ್ದು, ಇದು ದರೋಡೆ ಮಾಡಲಿಕ್ಕೋಸ್ಕರ ಹಾಕಿರೋದು. ಇವತ್ತಿನಿಂದ ನೀವು ಒಂದು ತುಂಡು ಬಟ್ಟೆ ನನಗೆ ಕೊಡಬೇಕು, ನಾನು ಅದನ್ನು ಹಾಕಿಕೊಳ್ತೇನೆ, ಇವತ್ತಿನಿಂದ ಪರಿಶುದ್ಧನಾಗಿರ್ತಕ್ಕಂಥ ವ್ಯಕ್ತಿ ಆಗ್ತೇನೆ ಅಂತ ಹೇಳ್ತಾನೆ ಅವನು. ಈ ಕತೆ ನಾನು ಯಾಕೆ ಹೇಳಿದೆ ಅಂದರೆ, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ. ಯಾರ ಜೊತೆಯಲ್ಲಿ ನಾವು ಸೇರಿಕೊಳ್ತೇವೋ ಆ ರೀತಿಯಲ್ಲಿ ನಾವು ಬೆಳಿತೀವಿ. ನಾವು ನನ್ನ ಆಶ್ರಮದಲ್ಲಿ ಚಿಕ್ಕ ಒಂದು ಹುಡುಗಿ ಇದ್ದಾಳೆ, ಈಗ 1ನೇ ಕ್ಲಾಸಿನಲ್ಲಿ ಹೋಗ್ತಿದ್ದಾಳೆ. ಬರುವಾಗ ಕೆಟ್ಟ ದೊಡ್ಡ ಶಬ್ದಗಳನ್ನು ಹೇಳ್ತಾ ಇದ್ಲು. ಈಗ ಬಂದು 1 ವರ್ಷ ಆಗಲ್ಲ, ಈಗ ಅವಳು ಶ್ಲೋಕ ಹೇಳ್ತಾಳೆ. ಇಲ್ಲಿ ಭಜನೆಗೆ ಕೂತ್ಕೊಂಡಿದ್ಲು, ಆನಂದ ಆಯಿತು ನನಗೆ. ಈ ಉದ್ದೇಶದಿಂದ ಮನೆಯಲ್ಲಿ ಹರಿಕತೆಯನ್ನು ಮಾಡಿರೋದು, ಇನ್ಯಾವ ಉದ್ದೇಶವೂ ಅಲ್ಲ. ಕಲ್ಲಡ್ಕ ಪ್ರಭಾಕರ ಭಟ್ರು ಬಂದಾಗ ಹೇಳಿದರು, 5,000 ರೂಪಾಯಿ ಇಟ್ಕೊಂಡು ಏನು ಮಾಡ್ತಿ ಮಾರಾಯ ನೀನು, 25,000 ರೂಪಾಯಿ ತಗೋ ಒಂದು ಮನೆಯಿಂದ, ಹಣ ಆಗಲಿ ಅಂತಂದರು ಅವರು.
ನಾನು ಹೇಳಿದ್ದು ಹಣಕ್ಕೋಸ್ಕರ ಮಾಡುವುದಲ್ಲ, ಮನೆಯಲ್ಲಿ ಪರಿವರ್ತನೆ ಆಗಬೇಕು, ಮನದಲ್ಲಿ ಪರಿವರ್ತನೆ ಆಗಬೇಕು. ಅದಕ್ಕೋಸ್ಕರ ನಮ್ಮ ಧ್ಯೇಯವೇ ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ. ಒಮ್ಮೆ ಎಲ್ಲರೂ ಹೇಳಬೇಕು, ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ. ಹೇಳಿ. ನಮ್ಮ ಮನೆಯಲ್ಲಿರುವಂತಹ ಗಂಡಸರೆಲ್ಲರೂ ಕೂಡ ರಾಮನಂತೆ ಇರಬೇಕು. ಮನೆಯಲ್ಲಿರುವಂತಹ ತಾಯಂದಿರೆಲ್ಲ ಸೀತೆಯಂತೆ ಇರಬೇಕು. ಮನೆಯಲ್ಲಿರುವಂತಹ ಮಕ್ಕಳೆಲ್ಲ ಭರತನಂತೆ, ಶತ್ರುಘ್ನನಂತೆ, ಲವಕುಶರಂತೆ ಇರಬೇಕು. ಹಾಗಿದ್ದಾಗ ಅಂಥದ್ದೇ ಮನೆ ಸೇರಿಕೊಂಡಾಗ ಎಲ್ಲಿಯಾದರೂ ಅತ್ಯಾಚಾರ ಆಗಬಹುದಾ? ಎಲ್ಲಿಯಾದರೂ ಅನಾಚಾರ ನಡಿಬಹುದಾ? ಎಲ್ಲಿಯಾದರೂ ಭ್ರಷ್ಟಾಚಾರ ಆಗಬಹುದಾ? ಈ ದೇಶದ ಪ್ರಧಾನಮಂತ್ರಿಗಳು ಸ್ವಚ್ಛತೆ ಸ್ವಚ್ಛತೆ ಅಂತ ಕರೆ ಕೊಡ್ತಾ ಇದ್ದಾರೆ. ಸ್ವಚ್ಛತೆಗೆ ಕರೆ ಕೊಡಬೇಕಾ? ಇದು ಯಾವುದರ ಅವಶ್ಯಕತೆ ಇಲ್ಲ. ಅಂತಹ ಮನೆಯನ್ನು ಸಿದ್ಧ ಮಾಡಬೇಕು. ಈ ಏಕೈಕ ಉದ್ದೇಶದಿಂದ ರಾಮಾಯಣದ ಕಥಾನಕವನ್ನು ಪ್ರತಿ ಮನೆಯಲ್ಲಿ ತಿಳಿಸುವ ಕೆಲಸವನ್ನು ಮಾಡಿದೆ. ಆಗ ಕಜೆ ನಾರಾಯಣರು ಹೇಳಿದಂತೆ ಒಬ್ಬರು ವಕೀಲರ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದೆವು. 4 ಸಲ ಅವರು ಮುಂದೂಡಿದರು, ನಮ್ಮ ಮನೆಯಲ್ಲಿ ಹರಿಕತೆ ಇವತ್ತಾಗಲ್ಲ, ನಾಳ್ದು ಅಂತ. ಹಠ ಬಿಡಲಿಲ್ಲ. ನಾನು ಮನೆಯಲ್ಲಿ ಮಾಡುವುದರಿಂದ ನಿಶ್ಚಯ ಮಾಡಿತ್ತು. ಆದರೆ ಅವರ ಮನೆಯಲ್ಲಿ ಇದ್ದದ್ದು ಬರೀ 23 ಸಂಖ್ಯೆ ಮಾತ್ರ. ಆಮೇಲೆ ಕಾರ್ಯಕ್ರಮ ಆದಮೇಲೆ ಅವರು ಮಾತನಾಡಿ ಹೇಳಿದರು, ಇದೆಲ್ಲ ಮನೆಯಲ್ಲಿ ಆಗಬೇಕು, ಯಾಕೆಂದರೆ ಮನೆಗೆ ಸಂಸ್ಕಾರ ಸಿಕ್ಕಬೇಕಾದ್ರೆ ಇಂಥದ್ದಿಂದ ಆಗಬೇಕು ಅಂತ ಹೇಳಿದರು. ಇಂತಹ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಮನೆ ಮತ್ತು ಮನ ಇದರ ಪರಿವರ್ತನೆ ಮಾಡುವಂತಹ ಒಂದು ಕೆಲಸವನ್ನು 1 ತಿಂಗಳ ಕಾಲ ನಿರಂತರವಾಗಿ ಮಾಡಿ ಅದನ್ನು ಪೂರೈಸಿಕೊಂಡಿದ್ದೇವೆ. ಇನ್ನಿರುವಂಥದ್ದು ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಪಟ್ಲ ಫೌಂಡೇಶನ್ನವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಅದು ಲಂಕಾದಹನ ಎಂಬ ಕಾರ್ಯಕ್ರಮ. ಸೀತಾ ಕಲ್ಯಾಣ 108 ಕಾಯಿ ಯಾಗದ ಬಗ್ಗೆ ನಾನೇನು ಉಲ್ಲೇಖ ಮಾಡಲ್ಲ, ಆದರೆ ಒಂದು ಗಮನಕ್ಕೆ ತರ್ತಾ ಇದ್ದೇನೆ. ಕೆಲವರು ನನ್ನ ಹತ್ರ ಕೇಳಿದರು, ಈ ಸೀತಾ ಕಲ್ಯಾಣ ಅಂತ ಒಂದು ಉಂಟಾ? ಅವತ್ತೊಮ್ಮೆ ಸೀತಾ ಕಲ್ಯಾಣ ಆಗಿದೆಯಲ್ಲ, ಇನ್ನೊಂದು ಸೀತಾ ಕಲ್ಯಾಣ ಏನು ಅಂತ. ಸೀತಾ ಕಲ್ಯಾಣ ಮಾಡಿದರ ಉದ್ದೇಶ ನಮ್ಮ ಮನೆಯಲ್ಲಿರುವಂತಹ ತಾಯಂದಿರು ಹೇಗಿರಬೇಕು, ಮದುವೆ ಹೇಗಿರಬೇಕು ಎಂಬುದಕ್ಕೋಸ್ಕರ. ಸೀತೆಗೆ ಒಂದು ಪುನರ್ಸ್ವಯಂವರ ಅಲ್ಲ ಅದು. ಆ ಸೀತೆಯ ರಾಮನ ಮದುವೆಯನ್ನು ನೋಡಿ ನಮ್ಮ ಮನೆಯಲ್ಲಿರುವಂಥ ಮದುವೆ ಹೀಗಾಗಬೇಕು ಎಂಬುದನ್ನು ಅವರಿಗೆ ತೋರಿಸಿಕೊಡಬೇಕು. ಆದರ್ಶ ಮದುವೆ ಹೇಗಿರಬೇಕು, ಅದಕ್ಕೋಸ್ಕರ ಮದುವೆ ಮಾಡಿರುವಂಥದ್ದು. ಈಗ ಯಾವ ಮನೆಯಲ್ಲಿ ಮಾಂಸಾಹಾರಿಗಳಿದ್ದರೋ ಆ ಮನೆಯಲ್ಲಿ ಮದುವೆ ಮಾಡುವಾಗ ಹಿಂದೆ ಮದುವೆಗೆ ಮಾಂಸಾಹಾರ ಇರಲಿಲ್ಲ. ಆದರೆ ಈಗ ಏನಾಗಿದೆ, ಮಧ್ಯಾಹ್ನದಲ್ಲ ರಾತ್ರಿತ ಸಮ್ಮಾನಲ್ಲ ಒಂದಲ್ಲ ಒಣಸ್ ರಡ್ ಒಟ್ಟಿಗೆ ಅಂಥೇಳಿ ಇದು ಮತ್ತು ಇದು ಅಂದರೆ ಗೊತ್ತಾಯ್ತಲ್ಲ ನಿಮಗೆ. ಅದು ಇಲ್ಲದಿದ್ದರೆ ನಮ್ಮ ಮದುವೆಯೇ ಆಗಲ್ಲ. ಈಗ ಅದರ ಪರಿಣಾಮ ಏನು? ಪರಿಣಾಮ ನಮ್ಮ ದೇವಸ್ಥಾನದ ಹತ್ತಿರ ಇರತಕ್ಕಂಥ ಹಾಲುಗಳಲ್ಲಿ ಮದುವೆ ಆಗಲ್ಲ, ಯಾಕಂದರೆ ಅಲ್ಲಿ ಮಾಂಸಾಹಾರ ಮಾಡಲಿಕ್ಕಾಗಲ್ಲ. ಅದು ಕ್ರೈಸ್ತರ ಹಾಲುಗಳಿಗೆ ಹೋಗುತ್ತೆ, ಅದು ಮುಸ್ಲಿಮಾನರ ಹಾಲುಗಳಿಗೆ ಹೋಗುತ್ತೆ. ಗೊತ್ತಿಲ್ಲದೆ ನಮ್ಮ ಹಣ ಅನ್ಯಮತೀಯರ ಕೈ ಸೇರುತ್ತೆ. ಅದಕ್ಕೋಸ್ಕರ ಮದುವೆ ಹೇಗಿರಬೇಕು? ಒಂದು ಮದುವೆಗೆ ನಾನು ಹೋಗಿದ್ದೆ, ಮದುವೆಗೆ ಕೂತಿದ್ದೆ, ಗ್ಲಾಸೆಲ್ಲ ಇಟ್ಕೊಂಡು ಬಂದರು. ನಾನು ಹೇಳಿದೆ, ಎಂದಾದ ಒಂದು ಬಾಜಲ ಮಾಸ್ಟ್ರೆ ಅಂತ ಹೇಳಿದರು. ಬಾಜಲ ಅಂದರೆ ಉಪ್ಪಾಡು ಅಂತ ಹೇಳಿದರು. ಆಮೇಲೆ ಸ್ವಲ್ಪ ಕಳೆಯುವಾಗ ಕೆಂಪು ಬಾಟ್ಲಿಯೆಲ್ಲ ಇಟ್ಕೊಂಡು ಬರ್ತಾಯಿದ್ರು. ನಾನು ಗರಿಸಿದ ಮನೆಗೆಲ್ಲ ಹೋದರೆ ಈಗ ಶರ್ಬತ್ತೆಲ್ಲ ಕೆಂಪು ಪಚ್ಚೆ ಕಲರೆಲ್ಲ ಕೊಡ್ತಿರ್ತಾರೆ, ಅದಾಗಿರಬಹುದು ಅಂತ. ನನ್ನ ಪಕ್ಕದ ಇರುವವರು ಹೇಳಿದರು, ಮಾಸ್ಟ್ರೆ ಇರು ಪರ್ಡೊಡಿಸಿ ಇರು ಪರ್ಡ ಸರಿಕೆ ನಡಿಪೇರಬಲ್ಲಿ ಅಂತ ಹೇಳಿದರು. ಒಂದು ವೇಳೆ ನಾನು ಕುಡಿತಿದ್ದರೆ ಯೋಗ ಮಾಸ್ಟರ್ಗೆ ಪರ್ಡ ಟೈಟಿಯ ಅಂತ ಹೇಳ್ತಿದ್ರು. ಅಂದರೆ ಈಗ ಮದುವೆಗೆ ಅದು ಕಾಮನ್ ಆಗಿದೆ. ಹಾಗಾಗಿ ಮದುವೆಯ ಆಹಾರ ಹೇಗಿರಬೇಕು, ಮದುವೆಗೆ ತೊಡುವಂತಹ ಬಟ್ಟೆ ಬೆರೆಗಳು ಹೇಗಿರಬೇಕು, ಇದನ್ನು ಕಲಿಬೇಕು ನಾವು. ಶ್ರೀಮಂತ ಮನೆಯ ಮಕ್ಕಳನ್ನು ಗುರುತಿಸಲಿಕ್ಕೆ ಭಾರಿ ಸುಲಭ, ಈಗ ಭಾರಿ ಕಷ್ಟಪಡಬೇಕು ಅಂತಿಲ್ಲ. ಹರಿದ ಬಟ್ಟೆ ಹಾಕಿರ್ತಾರೆ, ಅದರ ರೋಮ ಎಲ್ಲ ತೆಗೆದಿರ್ತಾರೆ, ಅದಕ್ಕೆ ಕೋಟಿಗಟ್ಟಲೆ ಬೆಲೆ. ಈಗ ಅಂದ್ರೇನು, ಶ್ರೀಮಂತರ ಮನೆಯ ಮಕ್ಕಳೆಂದರೆ ಹರಿದ ಬಟ್ಟೆ ಹಾಕುವವರು ಅಂತ ಬಂದಿದೆ. ಹಳೆಗಾಲದಲ್ಲಿ ಒಂದು ಗಾದೆ ಮಾತಿತ್ತು, ಹರಿದ ಬಟ್ಟೆಯಾದರೂ ಹೊಲಿದು ಹಾಕು ಅಂತ. ಈಗ ಹಾಗಲ್ಲ, ಚಂದ ಇರುವುದನ್ನು ಹರಿದು ಹಾಕುವಂಥ ಸ್ಥಿತಿ ಇದು. ಪುಂಡ್ರಿಕಾಕ್ಷ ಏನು ಹೆದರಬೇಡ ಮಾಡು, ಇದು ಅದಕ್ಕೆ ಇರುವುದು ಅಂತ ಹೇಳಿದರು. ಊಟ ನಮ್ಮ ಕಡೆಯಿಂದ, ಸಂಜೆ ಎಷ್ಟು ಜನ ಬರ್ತೀರಿ, ತಿಂಡಿ ನಮ್ಮ ಕಡೆಯಿಂದ, ಸ್ವಾಮಿಗಳು ಬರುವಾಗ ಬೇಕಲ್ಲ ಆಹಾರ, ಅದೆಲ್ಲ ನಮ್ಮ ಕಡೆಯಿಂದ, ಎಲ್ಲ ನಮ್ಮ ಕಡೆಯಿಂದ ಅಂತ ಹೇಳಿದರು. ಅದೊಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟಿತ್ತದು. ಹೀಗೆ ಒಳ್ಳೆಯ ಕಾರ್ಯ ಮಾಡಬೇಕಾದರೆ ನಮ್ಮ ಹಿಂದೆ ಜನ ಇರ್ತಾರೆ. ಈಗೆಲ್ಲ ಹೇಳ್ತಾರಲ್ಲ, ಊರು ಪೂರ ಹಾಳಾಯಿತು, ಏನು ಭಾರತಕ್ಕೆ ಭವಿಷ್ಯವೇ ಇಲ್ಲರಿ ಅಂತ. ಇಂಥವರೆಲ್ಲ ಕೂತ ಮೇಲೆ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದರೆ ಇದು ಸತ್ಯನಾ?
ಹಾಗಾಗಿ ಸುಂದರಕಾಂಡ ಅದಕ್ಕೋಸ್ಕರ ಆ ಸುಂದರಕಾಂಡದ ಇವತ್ತು ಕಥೆಯನ್ನು ಕೇಳಿ ಕಥೆಯನ್ನು ನೋಡಿ 10 ಜನಕ್ಕೆ ಇದನ್ನು ಹೇಳಬೇಕು. ಅದು ನಮ್ಮ ಕೆಲಸ. ಅದು ನಮ್ಮ ವಾಟ್ಸಪ್ಪನ್ನೆಲ್ಲ ಓಪನ್ ಮಾಡಿ ಏನೇನೋ ಚಿತ್ರವನ್ನು ಕಳಿಸ್ತಾ ಇರ್ತೀವಲ್ಲ, ಇವತ್ತಿನ ಚಿತ್ರೀಕರಣವನ್ನು ಮಾಡಿ ಅದನ್ನು ಎಲ್ಲರಿಗೆ ಕಳಿಸಿ, ಅದರ ಮುಖಾಂತರ ಸಂದೇಶವನ್ನು ಕಳಿಸಿ. ಈ ರೀತಿಯ ಭಾವನೆಗಳು ಜಾಗೃತ ಆಗಬೇಕು. ಅದಕ್ಕೆ ಸುಂದರಕಾಂಡ. ಮುಂದಿನದ್ದು ನಾಳ್ದು ಆಗ್ತಾ ಇರತಕ್ಕಂಥ ಪಟ್ಟಾಭಿಷೇಕ. ಮೊನ್ನೆ ಉದ್ಘಾಟನೆಗೆ ಕಾಳಹಸ್ತೇಂದ್ರ ಸ್ವಾಮಿಗಳು ಬಂದಿದ್ದರು. ಅವರ ಹತ್ರ ಹೇಳಿದೆ, ನಾಳ್ದು ನೀವು ಬಂದರೆ ಒಳ್ಳೆಯದಿತ್ತು ಅಂತ. ಏನಾಯಿತು ಗೊತ್ತಿಲ್ಲ ಅವರಿಗೆ. ಅವರು ಹೇಳಿದರು, ಸಮಯ ಇದ್ದರೆ ಖಂಡಿತ ನಾನು ಬರ್ತೇನೆ ಅಂತ ಹೇಳಿದರು. ಯಾಕಂದರೆ ಆ ಪರಿಸರ ನೋಡಿ ಖುಷಿಯಾಗಿದೆ. ಹಿಂದೆ ಕೇಶವ ಶಿಶು ಮಂದಿರಕ್ಕೆ ಯಾರು ಬಂದಿದ್ದಾರೆ, ಈಗ ಬಂದಾಗ ಒಂದು ಪರ ಕೇಶವ ಶಿಶು ಮಂದಿರನ ಅಂತ ಕೇಳ್ತಾರೆ. ಅಷ್ಟು ವ್ಯತ್ಯಾಸ ಅಲ್ಲಿ ಆಗಿದೆ. ಅಂದರೆ ಅದು ರಾಮನ ಅನುಗ್ರಹದಿಂದ. ರಾಮನಿಗೆ ಪಟ್ಟಾಭಿಷೇಕ ಮಾಡುವುದು 2 ಉದ್ದೇಶಕ್ಕೋಸ್ಕರ. ಒಂದು, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದಮೇಲೆ 10,000 ವರ್ಷಗಳ ಕಾಲ ರಾಮಚಂದ್ರ ರಾಜ್ಯಾಡಳಿತವನ್ನು ಮಾಡಿದ ಅಂತ ಒಂದು ಪುಸ್ತಕ ಹೇಳುತ್ತೆ. ಇನ್ನು ಬೇರೆ ಬೇರೆ ಪುಸ್ತಕದಲ್ಲಿ ಬೇರೆ ಬೇರೆ ಕಥೆಗಳು ಬಂದಿರಬಹುದು. ಆ 1,000 ವರ್ಷಗಳ ಕಾಲ ರಾಮ ಏನು ಮಾಡಿದ ಎಂಬುದನ್ನು ಕೇಳಿದರೆ ಯಾರಿಗೂ ಗೊತ್ತಾಗಲ್ಲ. ನಮಗೆ ಗೊತ್ತಾಗಿರೋದು 14 ವರ್ಷ ವನವಾಸದಲ್ಲಿ ರಾಮ ಏನು ಮಾಡಿದ, ಸಬರಿಗೆ ಏನು ಮಾಡ್ದ, ವಾಲಿಯನ್ನು ಏನು ಮಾಡ್ದ, ಈ ಕಥೆ ನಮಗೆ ಗೊತ್ತು. ಅಂದರೆ ಆ 1000 ವರ್ಷಗಳು ಏನಿತ್ತು ಅಂತ ಕೇಳಿದರೆ ಎಲ್ಲಿಯೂ ಬಡತನ ಇರಲಿಲ್ಲ ಅಂತ ಮನೆಯಲ್ಲಿ. ಅದರ ಪರಿಣಾಮ ಏನು? ಅಯೋಧ್ಯೆಯಲ್ಲಿ ಭಿಕ್ಷುಕರು ಇರಲಿಲ್ಲ ಅಂತ ಹೇಳ್ತಾರೆ. ಭಿಕ್ಷುಕರೇ ಇಲ್ಲದೆ ಇರುವಂಥ ಊರು ಹೇಗಿರಬಹುದಲ್ವಾ? ಯಾವುದೇ ಮನೆಗೆ ಬೀಗ ಹಾಕ್ತಾ ಇರಲಿಲ್ಲ ಅಂತೆ. ಈಗ ನಾವು ಮನೆ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಬೀಗ ಹಾಕಿದ ಮೇಲೆ ಒಂದು 10 ಸಲ ಎಳೆದು ನೋಡಲಿಕ್ಕುಂಟು. ಸರಿ, ಬೂರ್ತುಂಡ ಇಜ್ಜ ಅಂತ. ಅಷ್ಟಕ್ಕೆ ಮುಗಿಯುವುದಿಲ್ಲ. ವಾಪಸ್ ರೋಡಿಗೆ ಬಂದ ಮೇಲೆ ವಾಪಸ್ ಹೋಗಿ ಮತ್ತೆ 2 ಸಲ ಎಳಿಲಿಕ್ಕುಂಟು. ಎಳೆದು ಬೀಗವೇ ಸಪೂರ ಆಗಬಹುದು. ಅಷ್ಟು ನಾವು ಅದನ್ನು ಎಳಿತೀವಿ ನಾವು. ಯಾಕೆ? ಭಯ, ಕಳ್ಳರು ಬರಬಹುದು ಎಂಬ ಭೀತಿ. ಇನ್ನು ಸುಸಂಸ್ಕೃತವಾದ ಜೀವನ ಸಾಗಿಸ್ತಾ ಇದ್ರಂಥ ಅಯೋಧ್ಯೆಯಲ್ಲಿ. ಕಾಡಿನಲ್ಲಿರ್ತಕ್ಕಂತಹ ಅವನನ್ನು ಕಪಿಶ್ರೇಷ್ಠ ಅಂತ ನಾವು ಹೇಳಿದ್ದೇವೆ, ಆದರೆ ಅವನದು ಮಂಗಜಾತಿ. ಅಂತಹ ಮಂಗಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಯಾರು? ಹನುಮಂತ. ಅವನು ಸುಸಂಸ್ಕೃತವಾದ ಭಾಷೆಯನ್ನು ಮಾತನಾಡ್ತಾ ಇದ್ದ ಅಂತ ಪುರಾಣ ಹೇಳುತ್ತೆ. ಹಾಗಿದ್ದರೆ ಅವತ್ತಿನ ಆ ಒಂದು ಭಾಷಾ ವೈವಿಧ್ಯಮಯ ಹೇಗಿರಬಹುದು ಅದನ್ನು ಯೋಚನೆ ಮಾಡಬೇಕಾದ್ದು ನಾವು. ಇನ್ನು ಮನೆಯಲ್ಲಿರ್ತಕ್ಕಂತಹ ಜನ ಸುಸಂಸ್ಕೃತವಾದ ಜೀವನವನ್ನು ಸಾಗಿಸ್ತಾ ಇದ್ರು. ಇದಕ್ಕೋಸ್ಕರ ನಾವು ಪಟ್ಟಾಭಿಷೇಕ ಮಾಡೋದು. ದೇಶೋಯಂ ಕ್ಷೋಭರಹಿತ. ಮಳೆ ಜಾಸ್ತಿಯೂ ಬರಬಾರ್ದು, ಮಳೆ ಕಡಿಮೆಯೂ ಆಗಬಾರ್ದು. ಇಂತಹ ಒಂದು ಸ್ಥಿತಿ ನಿರ್ಮಾಣ ಆಗಬೇಕಲ್ಲ, ಅದು ಭಾರತದಿಂದ ಆಗಬೇಕು. ಅದಕ್ಕೊಂದು ಹೆಚ್ಚಾಗಿ ಅದು ಕಿನ್ಯದಿಂದ ಆಗಬೇಕು ಅಂತ ನಿನ್ನೆ ಭಾಷಣ ಮಾಡಿದವರು ಹೇಳಿದರು. ಕಿನ್ನಿ ಗ್ರಾಮ ಅಂದರೆ ಎಲ್ಲಿ ಅದು ಅಂತ. ಆ ಸಣ್ಣ ಗ್ರಾಮದಿಂದಲೇ ಕೆಲಸ ಶುರುವಾಗಲಿ. ಅದಕ್ಕೋಸ್ಕರ ಪಟ್ಟಾಭಿಷೇಕ ಯೋಚನೆ ಮಾಡಿದೆ. 2ನೇದು ಅದಕ್ಕಿಂತ ವಿಶೇಷವಾಗಿರೋದು ಏನಂದರೆ, ಕೇಶವ ಶಿಶು ಮಂದಿರಕ್ಕೆ ಈಗ 10 ಸೆಂಟ್ಸ್ ಜಾಗ ಇರೋದು. ಅದರ ಸುತ್ತಮುತ್ತಲಿರ್ತಕ್ಕಂಥ 90 ಸೆಂಟ್ ಜಾಗ ಅದು ನಮ್ಮ ಕೈಯಲ್ಲಿಲ್ಲ. ನಾವು ಚಪ್ಪರ ಹಾಕಿದ್ದೇವೆ, ಊಟ ಮಾಡ್ತೇವೆ, ಅಲ್ಲಿ ಮಂಟಪ ಹಾಕಿದ್ದೇವೆ, ಎಲ್ಲ ಮಾಡಿದ್ದೇವೆ. ಅದನ್ನು ನಾವು 1 ಲಕ್ಷ ಹೇಳಿದರೆ ಅದಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟು ತಗೊಳ್ಳಿಕ್ಕೋಸ್ಕರ ಅನ್ಯಮತೀಯರು ಸಿದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಬಿಟ್ಟು ಕೊಡಬೇಕಾ? ಬಿಟ್ಟು ಕೊಟ್ಟರೆ ಮತ್ತೆ ನಮಗೆ ಅಲ್ಲಿ ಕೇಶವ ಶಿಶು ಮಂದಿರ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಲವ್ ಜಿಹಾದ್ ಅದು ಜೋರು ಇದೆಯಲ್ಲ. ಅದಕ್ಕೋಸ್ಕರ ಸುತ್ತಮುತ್ತಲಿನ ಜಾಗ ತಗೊಳ್ಬೇಕಾದ್ರೆ ಅವರು ಹೇಳಿದ್ದಾರೆ, ಸಂತೆಗೆ ನಮಗೆ 1 ಲಕ್ಷ ಕೊಡಬೇಕು ಅಂತ. ಹಾಗೆ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಕೆಲಸ ಮುಗಿಬೇಕಾದ್ರೆ 1 ಕೋಟಿ ರೂಪಾಯಿ ನನಗೆ ಬೇಕಾಗತ್ತೆ. ಆ 1 ಕೋಟಿಗೆ ಏನು ಮಾಡೋದು? 1 ಕೋಟಿಗೆ ರಾಮನಿಗೆ ಕನಕಾಭಿಷೇಕ ಮಾಡೋದು. ರಾಮನಿಗೆ ಕನಕಾಭಿಷೇಕ ಮಾಡಿದ ಮೇಲೆ ಕೆಲವೊಮ್ಮೆ ನಮ್ಮ ತಟ್ಟೆಗೆ ಬಿದ್ದ ಹಣ ನನಗೆ ಬೇಕು ಅಂತ ಕೇಳಿ ಯಾರು. ಆದರೆ ರಾಮನಿಗೆ ಕನಕಾಭಿಷೇಕ ಮಾಡಿದರೆ ಆ ಹಣ ನನಗೆ ಬೇಕು ಅಂತ ರಾಮ ಕೇಳಲಿಕ್ಕಿಲ್ಲ, ಅದು ಕೇಶವ ಶಿಶು ಮಂದಿರಕ್ಕೆ. ಅದಕ್ಕೋಸ್ಕರ ಈ ಒಂದು ಕನಕಾಭಿಷೇಕ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ ನಾವು. ಆ ಕನಕಾಭಿಷೇಕದಲ್ಲಿ ಬಂದಿರತಕ್ಕಂಥ ಮೊತ್ತದಿಂದ ಕೇಶವ ಶಿಶು ಮಂದಿರದ ಅಭ್ಯುದಯ ಆಗಬೇಕು. ಆಗಲೇ ನಾರಾಯಣರು ಹೇಳಿದರು, ಚಿಕ್ಕ ಮಕ್ಕಳಿಗೆ ಕಾರ್ಯಕ್ರಮ, ಶಿಶುಗಳಿಗೆ ಕಾರ್ಯಕ್ರಮ, ತರುಣರಿಗೆ ಕಾರ್ಯಕ್ರಮ, ಮದುವೆಯಾದವರಿಗೆ ಕಾರ್ಯಕ್ರಮ. ಎಲ್ಲಿಯಾದರೂ ಪ್ರಾಯ ಆಗಿ ಮನೆಯಲ್ಲಿ ಮಲಗಿದವರಿಗೆ ಏನು ಕಾರ್ಯಕ್ರಮ ಮಾಡಲಿಲ್ಲ ಅಂತ ಕಾಣ್ತಿದ್ರು. ಉಳಿದೆಲ್ಲ ಕಾರ್ಯಕ್ರಮವನ್ನು ಕೇಶವ ಶಿಶು ಮಂದಿರದವರು ಮಾಡ್ತಾ ಇದ್ದಾರೆ. ಇಂತಹ ಒಂದು ಜಾಗೃತಿಯನ್ನು ಸಮಾಜದಲ್ಲಿ ಇರ್ತಕ್ಕಂತಹ ಪರಿವರ್ತನೆಯನ್ನು ಮಾಡಲಿಕ್ಕೋಸ್ಕರ ಇರ್ತಕ್ಕಂತಹ ಕೇಶವ ಶಿಶು ಮಂದಿರದ ಜವಾಬ್ದಾರಿ ನಮಗೆ. ಅದಕ್ಕೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ಜೋಡಿಸಿದೆ. ಏನು
ದಂಪತಿಗಳು ಅಂತ ಕಾಗದ ನೋಡಿದವರು ನನಗೆ ಫೋನ್ ಮಾಡಿದರು, ವಿಶೇಷ ದಂಪತಿಗಳು ಎಂಥದ್ದು ಮರ್ರೆ ಅಂತ. ವಿಶೇಷ ದಂಪತಿಗಳು ಏನಂದರೆ, ಅವರು ದೀಪ ಬೆಳಗಿಸಿದ ಮೇಲೆ ಈ ಕೇಶವ ಶಿಶು ಮಂದಿರವನ್ನು ಬೆಳಗಿಸುವ ಕೆಲಸ ನನ್ನದು ಅಂತ ಯೋಚನೆ ಮಾಡಬೇಕು. ಹೋಗಬೇಕಾದ್ರೆ ಕನಿಷ್ಠ ಅವರು 25,000 ರೂಪಾಯಿ ಕೇಶವ ಶಿಶು ಮಂದಿರಕ್ಕೆ ಕೊಟ್ಟು ಹೋಗಬೇಕು. ಇದು ನಮ್ಮ ಲಕ್ಷ್ಯ ಇದ್ದದ್ದು. ಅದಕ್ಕೋಸ್ಕರ ದಂಪತಿಗಳು ಬಂದು ದೀಪ ಬೆಳಗಿಸಬೇಕು. ಇಲ್ಲದಿದ್ದರೆ ಹೇಗೆಂದರೆ ಭಾಷಣ ಮಾಡಿಕೊಂಡು ಬರ್ಪೆ ಅಂತೇಳಿ ಜೈ ಶ್ರೀರಾಮ ಹೇಳಿ ಹೋಗ್ತಾರೆ. ಇಲ್ಲಿ ಜೈ ಶ್ರೀರಾಮ ಹೇಳಿ ಹೋಗುವ ಹಾಗಿಲ್ಲ. ಬದಲಾಗಿ ಕೇಶವ ಶಿಶು ಮಂದಿರದ ದೀಪವನ್ನು ನಾನು ಬೆಳಗಿಸಿದ್ದೇನೆ, ಹಾಗಾಗಿ ಇದರ ಒಂದು ಅಡಿಪಾಯ, ಇದನ್ನು ತೆಗೆಯುವ ಕೆಲಸ ಇದು ನನ್ನ ಜವಾಬ್ದಾರಿ. ಈ ರೀತಿಯಿಂದ ನಾವು ಕೆಲಸ ಮಾಡಬೇಕು, ಆ ರೀತಿಯ ಮಾನಸಿಕತೆ ಬರಬೇಕು. ಅದಕ್ಕೋಸ್ಕರ ಪಟ್ಟಾಭಿಷೇಕ. ಒಂದು ಮನೆಯಲ್ಲಿ ಗಣಪತಿ ಹೋಮ ಮಾಡಿದರೆ ಪುರೋಹಿತರು ಹೋಗಬೇಕಾದ್ರೆ ಕನಿಷ್ಠ ಅವರಿಗೆ 1,000 ರೂಪಾಯಿ ಕೊಡಬೇಕು. ನಾವು ಕನಿಷ್ಠ ಕೊಡಬೇಕು. ನಾವು ಶುರು ಮಾಡುವುದೇ ಕನಕಾಭಿಷೇಕ 1,000ಕ್ಕೆ. 1,000, 2,000, 10,000. ನಾವೀಗ ವೇದಿಕೆಯಲ್ಲಿ ಕೂತವರಿಗೆ ಹೇಳಿರುವುದು 25,000 ಅಂತ. ಆದರೆ ಮುಂದೆ ಕೂತವರಿಗೆಲ್ಲ ಅಷ್ಟೇ ಮಾಡಬೇಕು ಅಂತಿಲ್ಲ, ನಿಮ್ಮ ತಾಕತ್ತಿನಷ್ಟು ಮಾಡಿ. 1,000ದಿಂದ ಶುರುವಾಗಲಿ ಅದು. ಅದರ ಜೊತೆಯಲ್ಲಿ ಒಂದು ಪುಣ್ಯದ ವಿಚಾರ ಹೇಳಿ ಮುಕ್ತಾಯ ಮಾಡ್ತೇನೆ. ರಾಮನಿಗೆ ನಾವೇನಾದರೂ ಕನಕಾಭಿಷೇಕ ಮಾಡಿದರೆ ನಮ್ಮ ಮನೆಯಲ್ಲಿ ಧನ, ಕನಕ, ಪುತ್ರ, ಪೌತ್ರ, ವಾಹನ ಎಂಬಿತ್ಯಾದಿ ಅಷ್ಟೈಶ್ವರ್ಯಗಳು ತುಂಬಬೇಕು. ಪ್ರಾರ್ಥನೆಯೇ ಹಾಗೆ ನಾಳ್ದು ಮಾಡೋದು. ಹಾಗಾಗಿ ತಾಯಂದಿರ ಮೈಪೂರ ಚಿನ್ನ ಆಗಬೇಕು, ಮನೆಯಲ್ಲಿ ಒಳ್ಳೆಯ ಸಂಪತ್ತು ಸಮೃದ್ಧಿ ಆಗಬೇಕು. ಈ ದೃಷ್ಟಿಯಿಂದಲೂ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಪ್ರಾರ್ಥನೆ ಮಾಡಿದ ಮೇಲೆ ಆ ಧನ ಸಂಪತ್ತು ಬಂದಾಗ, ಲಕ್ಷ್ಮೀ ನಮ್ಮ ಕೈ ಸೇರಿಕೊಂಡಾಗ, ಎರಡನೇವಳು ಭೂದೇವಿ, ಆ ಭೂದೇವಿಯನ್ನು ಉಳಿಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಹಾಗಾಗಿ ವೇದಿಕೆಯಲ್ಲಿ ಇರುವವರು, ವೇದಿಕೆಯಲ್ಲಿ ಮುಂಭಾಗದಲ್ಲಿ ಇರುವವರು ಎಲ್ಲರೂ ಕೂಡ ಕೈ ಜೋಡಿಸಿ ಕೇಶವ ಶಿಶು ಮಂದಿರದ ಒಂದೊಂದು ಇಟ್ಟಿಗೆಗಳಾಗಬೇಕು ನಾವು ಎಂಬಂತಹ ವ್ರತವನ್ನು ತೊಟ್ಟು ವಿರಮಿಸಿದಾಗ ಭವ್ಯ ಭಾರತದ ನಿರ್ಮಾಣಕ್ಕೆ ಅಡಿಪಾಯವನ್ನು ನಾವು ಹಾಕಿದಂತಾಗತ್ತೆ. ಅದಕ್ಕೆ ಬೇಕಾದ ಶಕ್ತಿಯನ್ನು ಶ್ರೀರಾಮಚಂದ್ರ ಪರಿವಾರ ದೇವತೆಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಬಂಧಪಟ್ಟ ಎಲ್ಲರಿಗೂ ವಂದಿಸ್ತಾ, ನನ್ನ ಮಾತನ್ನು ಆಲಿಸಿರ್ತಕ್ಕಂಥ ಎಲ್ಲ ಸಭಾ ಸದಸ್ಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ಶ್ರೀರಾಮಚಂದ್ರ ಮಹಾರಾಜ್ ಕಿ. ಕೈಯೆಲ್ಲ ಮೇಲೆ ಮಾಡಿ ಹೇಳಬೇಕು, ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನಸುತ ಹನುಮಾನ್ ಕಿ, ಸೀತಾ ಮಾತಾ ಕಿ, ಗಂಗಾ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇಂದಿನ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀಯುತ ಜಿತೇಂದ್ರ ಕೊಠಾರಿಯವರು ಈಗ ತಾನೇ ಆಗಮಿಸಿದ್ದಾರೆ. ಜಿಲ್ಲಾ BJP ವಕ್ತಾರರಾಗಿದ್ದುಕೊಂಡು ಧಾರ್ಮಿಕ ಸಾಮಾಜಿಕ ಸಂಘಟನೆಗಳೊಂದಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಶ್ರೀಯುತ ಜಿತೇಂದ್ರ ಕೊಠಾರಿಯವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಆಳ್ವ ಇವರು ಶಾಲಿನ ಗೌರವದ ಮೂಲಕ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಲಿದ್ದಾರೆ. ಆಗದೆ ಇಂದು ಆಗಮಿಸಿದ್ದಾರೆ. ಈ ತಲಪಾಡಿಯ ಮಣ್ಣಿನ ಮಗನಾಗಿದ್ದುಕೊಂಡು ಇದೀಗ ಓರ್ವ ಯುವ ಉದ್ಯಮಿಯಾಗಿ ಯಶಸ್ಸನ್ನು ಗಳಿಸಿ ಸಂಘ ಸಂಸ್ಥೆಗಳೊಂದಿಗೆ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡಂಥ ಶ್ರೀಯುತ ಸಂಪತ್ ಶೆಟ್ಟಿ ತಲಪಾಡಿ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಶ್ರೀಯುತ ಹರಿನಾಥ್ ಪಿಲಿಕೂರು ಇವರು ಶಾಲಿನ ಗೌರವದ ಮೂಲಕ ಕಾರ್ಯಕ್ರಮ ದಿವ್ಯ ಉಪಸ್ಥಿತಿಯಲ್ಲಿ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪೆ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದಂ. ಸತ್ಯಮದ ಧರ್ಮಂ ಚರ. ಕೇಶವ ಶಿಶು ಮಂದಿರ ಕಿನ್ಯ ಈ ಒಂದು ಬಾಲ ಸಂಸ್ಕಾರವನ್ನು ಭಾಳಷ್ಟು ವರ್ಷಗಳಿಂದ ನಡೆಸಿ
ಮಕ್ಕಳ ಸೇವೆಯೇ ಆ ಭಗವಂತ ಜನಾರ್ದನನ ಸೇವೆ ಅನ್ನುವಂಥ ರೀತಿಯಲ್ಲಿ ಈ ಸೇವಾ ಕೈಂಕರ್ಯದಲ್ಲಿ ಕಳೆದ 30 ವರ್ಷಗಳಿಂದ ಈ ಪರಿಸರದಲ್ಲಿ ನಮ್ಮ ಸನಾತನವಾದಂಥ ಹಿಂದೂ ಧರ್ಮದ ಪ್ರತಿಪಾದನೆಯಲ್ಲಿ ನಮ್ಮ ಸಂಸ್ಕಾರಯುತವಾದಂಥ ಬದುಕಿನ ಆಚಾರವನ್ನು ಮಕ್ಕಳಲ್ಲಿ ಪ್ರತಿಬಿಂಬಿಸುವುದರ ಜೊತೆಯಲ್ಲಿ ದೇಶಭಕ್ತಿ, ರಾಷ್ಟ್ರಭಕ್ತಿ, ಮರ್ಯಾದ ಪುರುಷೋತ್ತಮನ ಜೀವನಾದರ್ಶವನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನದಲ್ಲಿ ಎಷ್ಟೋ ಹೇಳು ಬೀಳುಗಳನ್ನು ಕಂಡು ಎಷ್ಟೋ ನೋವು ನಲಿವಿನ ಜೊತೆಯಲ್ಲಿ ಸಾಕಾರಗೊಳ್ಳತಕ್ಕಂಥ ಮನೋಬಲವನ್ನು ವೃದ್ಧಿಸಿಕೊಳ್ಳತಕ್ಕಂಥ ಮನೋಭಾವದ ಚಿಂತನೆಯನ್ನು ಮಾಡತಕ್ಕಂಥ ಧೀಮಂತಿಕೆಯನ್ನು ಕಿನ್ಯ ಶಿಶು ಮಂದಿರದ ಎಲ್ಲ ಕಾರ್ಯಕರ್ತರು ಸಾಕಾರ ಮನೋಭಾವದ ಜೊತೆಯಲ್ಲಿ ಎಷ್ಟು ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸಿಕೊಳ್ಳತಕ್ಕಂಥ ಧೀಮಂತಿಕೆಯನ್ನು ಬೆಸೆಯತಕ್ಕಂಥ ಮೌಲ್ಯಾಧಾರಿತ ಬದ್ಧತೆಗೆ ಶಕ್ತಿ ಕೊಡತಕ್ಕಂಥ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಜೊತೆಯಲ್ಲಿ 108 ಕಾಯಿ ಗಣಯಾಗದ ಒಂದು ಮಾತ್ರವಾದಂಥ ಸತ್ಕರ್ಮಗಳನ್ನು ಮಾಡತಕ್ಕಂಥ ಸದ್ಯೋಗವನ್ನು ಈ ಪರಿಸರದಲ್ಲಿ ಒಂದು ಆಧ್ಯಾತ್ಮಿಕವಾಗಿಯೂ ಆದಿಭೌತಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಒಂದು ನಿಶ್ಚಿತವಾದಂಥ ಶಿಶು ಮಂದಿರದ ಏನು ಜಾಗೆಯ ಕೊರತೆ ಇದೆ ಅದನ್ನು ವಿಕಾಸಗೊಳಿಸುವಂಥ ಪ್ರಯತ್ನದಲ್ಲಿ ಎಲ್ಲ ಕನಕಾಭಿಷೇಕದ ಮೂಲಕ ಆ ಸತ್ಕರ್ಮವು ಒಂದು ಒಳ್ಳೆಯ ಸತ್ಫಲವನ್ನು ಸಮಾಜಕ್ಕೆ ಕೊಡುವಂತಾಗಬೇಕು. ಶಿಶು ಮಂದಿರದ ಸಂಕಲ್ಪಿಸಿದಂಥ ಆ ಜಾಗ ನಮ್ಮ ಹಿಂದುತ್ವದ ಮೌಲ್ಯಾಧಾರಿತವಾದಂಥ ಏನು ಸಂಕಲ್ಪ ಇದೆ ಅದನ್ನು ಸಾಕಾರಗೊಳಿಸುವಲ್ಲಿ ಆ ಭಗವಂತ ಎಲ್ಲ ರೀತಿಯ ಸಮೃದ್ಧಿಯನ್ನು, ಸಂಪನ್ಮೂಲಗಳನ್ನು ಕ್ರೋಢೀಕರಿಸತಕ್ಕಂಥ ಶಕ್ತಿಯನ್ನು ಇಡೀ ಹಿಂದೂಗಳಿಗೆ ಆ ಒಳ್ಳೆಯ ಚೇತನವನ್ನು ಆ ಮಾದೇವಿ ಕೊಡಲಿ ಅಂತ ಪ್ರಾರ್ಥಿಸೋದರ ಜೊತೆಯಲ್ಲಿ ಇವತ್ತು ಕಿನ್ಯದ ಶಿಶು ಮಂದಿರದ ಕಾರ್ಯಕ್ರಮ ನಮ್ಮ ಶಾರದಾ ವಿದ್ಯಾಲಯದ ಈ ಪರಿಸರದಲ್ಲಿ ಆಗ್ತಾಯಿದೆ. ಶಾರದಾ ವಿದ್ಯಾಲಯ ಇದೊಂದು ದೈವಿಕವಾದಂಥ ಹಿನ್ನೆಲೆ ಇರತಕ್ಕಂಥ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗೆ ಶಕ್ತಿ ಕೊಡತಕ್ಕಂಥ ಒಂದು ವಿದ್ಯಾದೇಗುಲ ಇದು. ಇಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಮುಂದೆ ದೇಹದಲ್ಲಿ ಬರತಕ್ಕಂಥ ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ದೂರ ಮಾಡುವಲ್ಲಿ, ಆ ಧನ್ವಂತರಿಯ ಅನುಗ್ರಹವನ್ನು ಪಡೆಯುವಲ್ಲಿ ಈ ಮಣ್ಣಿನ ಅಂತರ್ಸತ್ವದಲ್ಲಿ ಇಂಥ ಒಂದು ಸುಯೋಗವನ್ನು ಭಗವಂತ ಕರುಣಿಸಿದ್ದಾನೆ. ಎಲ್ಲರೂ ಹೇಳುವುದುಂಟು, ಕಾಲ ಹಾಳಾಗಿದೆ, ಯುಗ ಹಾಳಾಗಿದೆ, ಧರ್ಮ ಹಾಳಾಗಿದೆ, ಎಲ್ಲ ಹಾಳಾಗಿದೆ ಅಂತ. ನಾನು ಈ ಶಾರದಾ ವಿದ್ಯಾಲಯಕ್ಕೆ ಬರ್ತಾ ಇರೋದು ಪ್ರಥಮ. ಪುರಾಣಿಕರು ಭಾಳಷ್ಟು ಸಲ ಹೇಳಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳನ್ನು ಕೂಡ ನಾನು ಬೇರೆ ಬೇರೆ ರೀತಿಯಲ್ಲಿ ಒಂದು ಸನಾತನವಾದಂಥ ಹಿಂದೂ ಧರ್ಮದ ಸಂಸ್ಕಾರಯುತವಾದಂಥ ಬದ್ಧತೆ ಇರತಕ್ಕಂಥ ವಿದ್ಯಾಕ್ಷೇತ್ರ ಅನ್ನುವಂಥ ನಿಟ್ಟಿನಲ್ಲಿ ಪಾಶ್ಚಾತ್ಯರ ಸೋಗಿಗೋಸ್ಕರ ಅಥವಾ ಕ್ರಿಶ್ಚಿಯಾನಿಟಿಯ ಒಂದು ಪ್ರತಿಕ್ರಿಯೆಯಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ವಿದ್ಯಾಕ್ಷೇತ್ರಕ್ಕೆ ಭಾಳಷ್ಟು ಜನ ವಿದ್ಯಾರ್ಥಿಗಳನ್ನು ಕೂಡ ಕಳಿಸಿದ್ದೇನೆ. ನಾನಿವತ್ತು ಪ್ರಥಮವಾಗಿ ಬಂದೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಕಾಲದಲ್ಲಿ ಈ ಪರಿಸರದ ಭೂಮಿ ಹೇಗಿತ್ತು ಅಂತ. ಇವತ್ತು ಈ ಭೂಮಿ ಭಾಳಷ್ಟು ವಿಕಾಸ ಆಗಿದೆ. ಇನ್ನು ಭಾಳಷ್ಟು ಒಂದು ವರ್ಷದೊಳಗೆ ಈ ಪ್ರದೇಶದಲ್ಲಿ ಭಾಳಷ್ಟು ಪಾಶ್ಚಾತ್ಯರು, ಸಾಧು ಸಂತರು, ಜನಪ್ರತಿನಿಧಿಗಳು, ಜ್ಞಾನಿಗಳು, ಧೀಮಂತರು, ಬೇರೆ ಬೇರೆ ರೀತಿಯ ವಿಕಾಸಗಳು ಈ ಪ್ರದೇಶದಲ್ಲಿ ಆಗಲಿಕ್ಕಿದೆ. ವಿಶೇಷವಾಗಿ ನಮ್ಮ ಪೂಜ್ಯರು ಪರಮ ಪೂಜ್ಯ ಪೇಜಾವರ ಶ್ರೀಗಳ ಒಂದು ವಿಶೇಷವಾದಂಥ ಗೌರವಾಧ್ಯಕ್ಷತೆಯಲ್ಲಿ
ಈ ಕಾರ್ಯಕ್ರಮ ನಡೀತಾ ಇದೆ. ನಮಗೆಲ್ಲ ಪೂಜ್ಯರು ಭಾಳಷ್ಟು ಆದರಣೀಯರು, ಮತ್ತು ಇಡೀ ಸಮಾಜದಲ್ಲಿ ಸಂತರನ್ನು, ಮುನಿಗಳನ್ನು, ಜನಸಾಮಾನ್ಯ ಸ್ವಾಮೀಜಿಗಳನ್ನು ಕೂಡ ಭಾಳಷ್ಟು ಅವರ ಶಿಷ್ಯವರ್ಗದಲ್ಲಿ ಬೆಳೆಸಿಕೊಂಡು ಬಂದಂಥ ಪೂಜ್ಯ ಸಂತರಲ್ಲಿ ಪೇಜಾವರ ಶ್ರೀಗಳು ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷ ಆಗಿರೋದು ಔಚಿತ್ಯಪೂರ್ಣವಾಗಿದೆ. ಈ ವಿದ್ಯಾಕ್ಷೇತ್ರದ ವಿದ್ಯಾರ್ಥಿಗಳ ಬದ್ಧತೆ, ಯಾರು ಕ್ರಿಶ್ಚಿಯಾನಿಟಿಯ ಸೋಗಿಗೆ ಬಲಿಯಾಗಿಕೊಂಡು ಇವತ್ತು ಬೇರೆ ಬೇರೆ ವಿದ್ಯಾಕ್ಷೇತ್ರವನ್ನು ನಡೆಸ್ತಕ್ಕಂಥವರಿಗೆ ಇದೊಂದು ದೊಡ್ಡ ಪಾಠ ಹೇಳತಕ್ಕಂಥ ಒಂದು ಹಿಂದೂ ಧರ್ಮದಲ್ಲಿ ದೊಡ್ಡ ಬದ್ಧತೆ ಇರತಕ್ಕಂಥ ವಿದ್ಯಾಸಂಸ್ಥೆಯಾಗಿ ಬೆಳಗಲಿ. ಅದಕ್ಕೆ ವಿದ್ಯಾಮಾತೆ ಶಾರದೆ ಸದಾ ಅನುಗ್ರಹಿಸಲಿ. ನಾನು ಭಾಳ ಚೆನ್ನಾಗಿ ಈ ಪ್ರದೇಶದಲ್ಲಿ ಗಮನಿಸಿದ್ದೆ. ಇದಕ್ಕೆ ಕಾರಣ ಪುರಾಣಿಕರ ಹೃದಯ ವಿಶಾಲತೆ. ಅವರು ಎಲ್ಲ ಸಾಧು ಸಂತರನ್ನು ಭಾಳಷ್ಟು ಗೌರವಿಸಿ ಪ್ರೀತಿಸುವವರು. ಭಾಳಷ್ಟು ವರ್ಷದಿಂದ ಹಿಂದುತ್ವಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿದ್ದು ಮಾತ್ರ ಅಲ್ಲ, ಎಷ್ಟೋ ಯುವಜನರನ್ನು ಪರಿವರ್ತಿಸುವಲ್ಲಿ ಕಾರಣೀಭೂತರಾದವರು. ಅವರಿಗೆ ಆ ಆರಾಧ್ಯ ದೇವಿ ದುರ್ಗಾ ಪರಮೇಶ್ವರಿ ಸದಾ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಈ ವಿದ್ಯಾಸಂಸ್ಥೆಯಲ್ಲಿ ಎಲ್ಲರೂ ದುಡಿಯತಕ್ಕಂಥವರಿಗೆಲ್ಲರಿಗೂ ಇನ್ನಷ್ಟು ಉದ್ಯೋಗವು, ಈ ವ್ಯವಹಾರ ಕ್ಷೇತ್ರ ಇನ್ನಷ್ಟು ವಿಕಾಸ ಹೊಂದಲಿ. ಯೋಗಾಚಾರ್ಯರು ಒಂದು ಕತೆ ಹೇಳಿದರು ಸನ್ಯಾಸಿಗಳದ್ದು. ಅದಕ್ಕೊಂದು ನಾನೊಂದು ಕತೆ ಹೇಳಿ ಇವತ್ತಿನ ಕಾಲಸ್ಥಿತಿಯಲ್ಲಿ ಸಂತರ ನಡವಳಿಕೆ ಹೇಗಿರ್ತದೆ, ಜೀವನ ಹೇಗಿರ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಬ್ಬ ಸನ್ಯಾಸಿ ಪ್ರಯಾಣ ಮಾಡ್ತಾಯಿದ್ರು. ಅವರ ಜೊತೆಯಲ್ಲಿ ಒಬ್ಬ ಶಿಷ್ಯ ಸಹ ಹೋಗ್ತಾ ಇದ್ದ, ಪ್ರಯಾಣಿಸ್ತಾ ಇದ್ದ. ಬೆಳಗತ ಆಗುವಾಗ ಅವರು ದುಡ್ಡನ್ನು ತೆಗೆದುಕೊಡ್ತಾಯಿದ್ರು. ಹಣ್ಣುತ, ಚಾತ, ಕಾಪಿತ, ತಿಂಡಿತ ಅಂತ. ರಾತ್ರಿ ಹಾಗೆ ನಡೀತಾ ಇತ್ತು. ಇವನಿಗೆ ಇವರು ಎಲ್ಲಿಂದ ದುಡ್ಡು ಕೊಡ್ತಾರಂತ ನೋಡಬೇಕು, ಅದರಲ್ಲಿ ಎಷ್ಟು ಇದೆ ಅಂತ ನೋಡಬೇಕು ಅಂತೇಳಿ ಭಾಳ ಆತುರತೆಯಲ್ಲಿದ್ದ. ಹಾಗೆ ಪ್ರಯಾಣಿಸ್ತಾ ಭಾಳಷ್ಟು ದೂರ ಪ್ರಯಾಣ, ಅದು ದಿವಸಗಟ್ಟಲೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರ ಚೀಲವನ್ನು ರಾತ್ರಿ ಮಲಗಿದಾಗ ಅವರ ಚೀಲವನ್ನು ಶೋಧನೆ ಮಾಡ್ತಾ ಇದ್ದ. ಚೀಲದಲ್ಲಿ ಏನೂ ಇರ್ತಿರಲಿಲ್ಲ. ಅದೇ ದಿವಸ ಮರು ದಿವಸ ಪುನಃ ಹಾಗೆ ಅವರು ದುಡ್ಡು ಕೊಡ್ತಾಯಿದ್ರು. ದುಡ್ಡು ಎಲ್ಲಿಯೂ ಕಾಣ್ತಾ ಇರಲಿಲ್ಲ. ಭಾಳ ಬೇಸರ ಆಯ್ತು ಇವನಿಗೆ. ಇವರು ಎಲ್ಲಿ ದುಡ್ಡು ಇಡ್ತಾರೆ ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ತೊಡಗಿದೆ. ಕಡೆಗೆ ಒಂದು ದಿವಸ ಪ್ರಯಾಣ ಮುಗಿಯುವ ಹಂತಕ್ಕೆ ಬಂತು. ಇವ ಸ್ವಲ್ಪ ಬೇಸರದಲ್ಲಿದ್ದ. ಏನು ಈ ದುಡ್ಡು ಸಿಗಬೇಕು ಅಂತ ಹಂಬಲ ಇತ್ತು, ಎಷ್ಟು ಅಂತ ಸಹ ಹಂಬಲ ಇತ್ತು. ಎರಡು ಇವನನ್ನು ಕಾಡ್ತಾ ಇತ್ತು ಮನಸ್ಸು. ಇವತ್ತು ಸಮಾಜದಲ್ಲಿ ಕೂಡ ಇರೋದು ಅದೇ ಪರಿಸ್ಥಿತಿ. ಹಾಗೆಯೇ ಪ್ರಯಾಣ ಹತ್ರ ಆಗ್ತಾ ಬರುವಾಗ ಸ್ವಾಮೀಜಿಯವರು ಕೇಳಿದರು, ಭಾಳ ಚಿಂತೆ ಮಾಡ್ತಾ ಇದ್ದೆ, ನಾನು ನಿಮಗೆ ದಿವಸ ದುಡ್ಡು ಕೊಡ್ತಾ ಇದ್ದೆ. ಆ ದುಡ್ಡಿನ ಚೀಲವನ್ನು ರಾತ್ರಿ ಆಗುವಾಗ ನೀನು ಮಲಗಿದ ದಿಂಬಿನ ಅಡಿಯಲ್ಲಿ ಇಡ್ತಾ ಇದ್ದೆ. ಮರು ದಿವಸ ಬೆಳಗಾತ ನೀನು ಸ್ನಾನಕ್ಕೆ ಹೋದಾಗ ಆ ದಿಂಬಿನ ಅಡಿಯಿಂದ ನಾನು ಚೀಲವನ್ನು ತೆಗೆದು ನನ್ನ ದಿಂಬಿನ ಅಡಿಯಲ್ಲಿ ಇಡ್ತಾ ಇದ್ದೆ. ರಾತ್ರಿ ಆಗುವಾಗ ಬದಲಾವಣೆ ಆಗ್ತಾಯಿತ್ತು. ಆಗ ಅವನಿಗೆ ಭಾಳ ಆಶ್ಚರ್ಯ ಆಯಿತು. ಆಗ ಅವರು ಒಂದು ಮಾತು ಹೇಳಿದರು, ನೋಡಪ್ಪ, ಸನ್ಯಾಸಿಗಳು ಕನಕ ಕಾಂಚನ ರಹಿತವಾಗಿರತಕ್ಕಂಥ ಜೀವನ ಅದು. ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ವಿನಿಯೋಗ ಮಾಡ್ತಾ ಇದ್ದೇನೆ. ಹೆಚ್ಚಿದ್ದನ್ನು ನಿನ್ನದು ಅಂತ ಹೇಳಿ ಆ ಚೀಲದಲ್ಲಿ ಏನಿದೆ ಅವ ಅಪೇಕ್ಷೆ ಪಟ್ಟಿದ್ದು ಅದನ್ನು ಅವನಿಗೆ ಕೊಟ್ಟು ಇಳಿದು ಹೋಗ್ತಾರೆ. ಸಂತರ ಬದುಕು ಕೂಡ ಆ ಥರ ಇರಬೇಕಾದ್ದು. ಕಾಲದ ಮಹಿಮೆ, ಯುಗಧರ್ಮವೂ ಆಗಿರ್ಬೋದು. ನಾನು ಹೇಳೋದು, ಇವತ್ತು ಸಂಸಾರದಲ್ಲಿದ್ದುಕೊಂಡು ಎಷ್ಟೋ ಜನ ಇವತ್ತು ವೇದಿಕೆಯಲ್ಲಿ ಎಲ್ಲ ಕೂತ್ಕೊಂಡಿದ್ದೀರಿ, ಕೂತ್ಕೊಂಡಿದ್ದೀರಿ, ಹಿಂದೆ ಎದುರು ಭಾಗದಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡವರು. ಸಂಸಾರ ಜೀವನದಲ್ಲಿ ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಸನ್ಯಾಸಿಗಳು ತಪ್ಪು ಮಾಡಬಾರ್ದು. ಅದು ಮಾಡಬಾರ್ದು ಅಂತ ಹೇಳಿದ್ರೆ ಕಾವ್ಯ ಹುಟ್ಟ ಕೂಡಲೇ ಸನ್ಯಾಸಿ ಆಗೋದಿಲ್ಲ. ಅವನ ಹೃದಯದಲ್ಲಿ ಅಂಥ ತ್ಯಾಗ, ಅಂಥ ವೈರಾಗ್ಯ ಜೀವನ ಬರಬೇಕು. ಅಂಥ ಒಂದು ಸಾಧನೆಯಲ್ಲಿ ಬಹುಶಃ ಇಲ್ಲಿ ಯೋಗಾಚಾರ್ಯರು ಅವರು ಮಾಡತಕ್ಕಂಥ ಅವರ
ಮಾನವೀಯ ಮೌಲ್ಯದ ಹಿಂದೂ ಧರ್ಮಕ್ಕೋಸ್ಕರ ಹರಿಕತೆ ಇವತ್ತು ಬೇಡ ಅಂತ ಹೇಳುವಂಥ ಕಾಲಸ್ಥಿತಿಯಲ್ಲಿ 34 ಮನೆಯಲ್ಲಿ ಹರಿಕತೆ ಮಾಡಿಕೊಂಡು ಹರಿಕತೆಯಲ್ಲಿ ಏನಷ್ಟು ಮಹತ್ವ ಇದೆ, ಅದರ ಶಕ್ತಿ ಏನು, ಆ ಜ್ಞಾನದ ವಿಕಾಸ ಏನು ಅನ್ನೋದನ್ನು ಮನೆ ಮನೆ ತೋರಿಸುವಂಥ ಒಂದು ಪ್ರಯತ್ನ ಕೂಡ ಇದರಲ್ಲಿ ಆಗಿದೆ. ನಿಜವಾಗಲೂ ಅವರ ಸಾಧನೆ ಇನ್ನಷ್ಟು ಬೆಳಗಿ ಬರಲಿ. ಇಂಥ ಯೋಗಾಚಾರ್ಯರು ಮನೆ ಮನೆಯಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ. ಪುರಾಣಿಕರಿಗೆ ನಾನು ಒಂದು ಮಾತು ಹೇಳಿದೆ, ಪುರಾಣಿಕರೇ ಯೋಗಾಚಾರ್ಯರು ಈ ಸಂಸ್ಥೆಯಲ್ಲಿ ಸಹ ಇದ್ದುಕೊಂಡು ಈ ಸಂಸ್ಥೆಯ ಪ್ರಚಾರ ಮತ್ತು ಪ್ರಸಾರದಲ್ಲಿ ಶಕ್ತಿಯಾಗಬೇಕು ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಖಂಡಿತ ಈ ಕ್ಷೇತ್ರ, ಈ ಪರಿಸರ 1-1.5 ವರ್ಷದಲ್ಲಿ ಭಾಳಷ್ಟು ಜನ ಪಾಶ್ಚಾತ್ಯರು ಈ ದೇಶದ ಕಡೆಗೆ ಕಣ್ಣಾಯಿಸಿ ತಲಪಾಡಿಯ ಈ ಕಿಣ್ಯ ಪರಿಸರಕ್ಕೆ ಆ ದುರ್ಗಾ ಪರಮೇಶ್ವರಿ ತರಿಸುವಂಥ ಒಂದು ದೊಡ್ಡ ಶಕ್ತಿ ಮಹಾತ್ಮೆ ಇಲ್ಲಿ ನಡೀಲಿಕ್ಕಿದೆ. ತುಂಬ ಸಂತೋಷವಾಗಿದೆ. ಹಿಂದೂ ಧರ್ಮದಲ್ಲಿ ಇಂಥ ಒಂದು ಕ್ಷೇತ್ರ ಬೆಳೀತಾ ಇದೆ ಅಂತ ತುಂಬ ಹೃದಯ ತುಂಬಿ ಬಂದಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ನಾವು ಗಮನಿಸ್ಬೋದು, ಕೆಲವು ವರ್ಷದ ಹಿಂದೆ, ಒಂದು 10-25 ವರ್ಷದ ಹಿಂದೆ ನಮ್ಮಲ್ಲಿ ಹಿಂದೂಗಳ ಇಂಥ ಸಂಸ್ಥೆಗಳು ಭಾಳಷ್ಟು ಕಮ್ಮಿ ಇತ್ತು. ಬೇರೆ ಬೇರೆ ಸಂಸ್ಥೆಗಳು ಇತ್ತು, ಬೆಳೀತಾ ಇತ್ತು. ಆದರೆ ನಮ್ಮ ಸಂಸ್ಥೆಗಳು ಕಮ್ಮಿ ಆಗಿತ್ತು. ಆದರೆ ಈಗ ನೋಡ್ತಾ ಇದ್ದೇನೆ, ಇಂಥ ಸಂಸ್ಥೆಗಳು ಇಲ್ಲಿ ಬೆಳೀತಾ ಇದೆ, ಬೆಳಗ್ತಾ ಇದೆ. ಪ್ರತಿಯೊಬ್ಬ ಹಿಂದೂಗಳಾದವರು ಈ ಸಂಸ್ಥೆಯನ್ನು ಬೆಳಗಿಸುವಂಥ ಜವಾಬ್ದಾರಿಯಲ್ಲಿ ನಾವೆಲ್ಲರೂ ಜವಾಬ್ದಾರರು ಅನ್ನುವಂಥ ಮಾತನ್ನು ಹೇಳಿ, ಈ ಮುಂದಿನ ಪೀಳಿಗೆಗೆ ಇದು ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ದಿವ್ಯ ಕ್ಷೇತ್ರ ಆಗಿ ಬೆಳಗಿ ಬರಲಿಕ್ಕಿದೆ. ಬಹುಶಃ ಕಿನ್ಯದ ವಿಶೇಷವಾದಂಥ ನಾರಾಯಣರು ಅವರು ಪರಿಚಯ ಮಾಡುವಾಗ ಹೇಳಿದರು, ನವನೀಶ್ ಶೆಟ್ಟರು ಭಾಳ ಎತ್ತರಕ್ಕೆ ಏರಿದ್ದವರು, ನಾವು ಇದ್ದಲ್ಲೇ ಇದ್ದೇವೆ ಅಂತ. ನವನೀಶ್ ಶೆಟ್ಟರು ಏರಿದ್ದು ಸತ್ಯವೇ, ಅಲ್ಲ ಅಂತಲ್ಲ. ಆದರೆ ನಾರಾಯಣ್ ಶೆಟ್ಟರು ಏನು ಕಮ್ಮಿ ಇಲ್ಲ, ಅದಕ್ಕೆ ಮಿಗಿಲಾಗಿ ಹೋಗಿದ್ದಾರೆ ಅವರು. ಅವರು ಮಾಡಿದ್ದು ಮಕ್ಕಳ ಸೇವೆ ಮಾಡಿದ್ದು ಮಾತ್ರ ಅಲ್ಲ, ಮಕ್ಕಳು ಸಮಾಜಕ್ಕೆ ಹೇಗೆ ಆದರ್ಶರಾಗಬೇಕನ್ನುವಂಥ ತೋರಿಸುವಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರ ಎತ್ತರವನ್ನು ಅಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಶಕ್ತಿ, ಅವರ ತ್ಯಾಗ, ಅದರ ಹಿಂದೆ ಅವರ ನೋವಿನ ದಿನಗಳು, ಅವರು ಪಟ್ಟಂಥ ಪರಿಶ್ರಮ, ಒಬ್ಬ ಸ್ವಯಂ ಸೇವಕನಾಗಿ, ಒಬ್ಬ ಕಾರ್ಯಕರ್ತನಾಗಿ ಆ ಮಂದಿರವನ್ನು ಉಳಿಸಿ ಬೆಳೆಸಲಿಕ್ಕೆ ಕಾರಣೀಕರ್ತರೆ ನಾರಾಯಣರು ಅಂತ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಖಂಡಿತ ಅವರ ಸಂಕಲ್ಪ ಮತ್ತು ಆ ವಿಕಾಸ ಆ ಪ್ರದೇಶದಲ್ಲಿ ಆಗ್ತದೆ. ಬಹುಶಃ ಇಲ್ಲಿ ವೇದಿಕೆಯಲ್ಲಿದ್ದವರೆಲ್ಲ ಇಷ್ಟಿಷ್ಟು ಕೊಡಬೇಕು ಅಂತ ಯೋಗಾಚಾರ್ಯರು ಹೇಳಿ ಆಯಿತು. ಇನ್ನು ನಾವೇನು ಅದರಿಂದ ಹಿಂದೆ ಹೊಡಿಲಿಕ್ಕೆ ಏನೂ ಇಲ್ಲ. ಖಂಡಿತ ನಮ್ಮಿಂದಾಗುವಂಥ ಸಹಕಾರ ನಾವು ಕೊಡ್ತೇವೆ. ನಾನು ಒಬ್ಬ ಸನ್ಯಾಸಿಯಾಗಿ ಹಿಂದೂಗಳ ಯಾವುದೇ ದೇವಸ್ಥಾನ ಇರಲಿ, ಮಠ ಇರಲಿ, ಮಂದಿರ ಇರಲಿ, ಶಾಲೆ ಇರಲಿ, ನಾನು ಭಾಳಷ್ಟು ಪ್ರೀತಿ ಮಾಡುವ. ನಮ್ಮ ಶ್ರೀಧಾಮ ಬೇರೆ ಅಲ್ಲ, ಮಠ ಮಂದಿರ ದೇವಸ್ಥಾನ ಬೇರೆ ಅಲ್ಲ, ಶಾಲೆ ಬೇರೆ ಅಂತ ನೋಡುವವ. ಆದ್ದರಿಂದ ಖಂಡಿತ ನಮ್ಮಿಂದಾಗುವಂಥ ಸಹಕಾರವನ್ನು ನಾವು ಕೊಡ್ತೇವೆ. ಪುರಾಣಿಕರೊಟ್ಟಿಗೆ ನಾವು ಸಹ ಇರ್ತೇವೆ. ಇವತ್ತನ್ನೆಲ್ಲ ಗಮನಿಸಿದೆ, ನಾನು ಹೇಳಿದೆ, ಇನ್ನು ನಮ್ಮಿಂದ ಇಲ್ಲಿ ಯಾರನ್ನೆಲ್ಲ ಕಳಿಸ್ಬೇಕಾಗ್ತದೆ, ಇವತ್ತಿನಿಂದ ನಾಳೆಯಿಂದ ಪ್ರಾರಂಭ ಆಗುತ್ತೆ ಅಂತ. ಖಂಡಿತ ಅದನ್ನು ನಾವು ಮಾಡ್ತೇವೆ. ನಮ್ಮ ಹೊಣೆಗಾರಿಕೆ ಇದೆ ಸಮಾಜದಲ್ಲಿ. ಇದನ್ನೆಲ್ಲ ಅರ್ಥವಿಸಿಕೊಂಡು ವೇದಿಕೆಯಲ್ಲಿ ಇದ್ದಂಥ ಎಲ್ಲರಿಗೂ ಒಬ್ಬೊಬ್ಬರ ವಿಷಯ ಹೇಳಿದರೆ ಭಾಳಷ್ಟು ದೊಡ್ಡ ದೊಡ್ಡ ಸೇವೆ ಸಮಾಜಕ್ಕೆ ಕೊಟ್ಟವರು ಎಲ್ಲರೂ, ಕೊಡುವವರು, ಮುಂದೆ ಎಷ್ಟೋ ನೋವುಗಳನ್ನು ತೆಕೊಂಡು ಕೊಡಲಿಕ್ಕೆ ಶತಪ್ರಯತ್ನ ಮಾಡಿದವರು. ಇವತ್ತು ನಮ್ಮ ಹಿಂದೂ ಸಮಾಜದ ದೊಡ್ಡ ಒಂದು ಸನ್ನಿವೇಶಗಳು ಇವತ್ತು ನೋವನ್ನು ಕೊಡುವಂಥ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಯಾರು ಸಮರ್ಪಕವಾಗಿ ಸಮಾಜಕ್ಕೆ ಕೊಡುವ ಪ್ರಯತ್ನದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ, ಅವರಿಗೆ ಹೆಚ್ಚಿನದು ನೋವೇ ಮತ್ತು ಅಪವಾದಗಳು. ಇದು ಮೀರಿ ಅವರು ಮಾಡ್ತಾ ಇರೋದು, ಅದು ದೊಡ್ಡ ಸಾಧನೆ. ಮತ್ತು ನಾವೆಲ್ಲರೂ ಸಾಧಕರು. ನಾನು ಹೇಳೋದು, ಹಿಂದೂ ಸಮಾಜದಲ್ಲಿ ಯಾರು ಪೂರ್ತಿ ಆಗಲಿಲ್ಲ, ಸಾಧನೆ ಮಾಡಿದವರು ಪೂರ್ತಿ ಆಗಲಿಲ್ಲ ಅಂತ. ಯಾಕೆಂದರೆ ಹೊಸ ಹೊಸ ಅನುಭವ ಬರ್ತಾ ಇರ್ತದೆ. ನಾವೊಂದು ಸಲ ವಿಶ್ವ ತುಳು ಸಮ್ಮೇಳನ ದುಬೈಗೆ ಹೋಗಿದ್ದೆ, ಬಹುಶಃ ನವನೀಶ್ ಶೆಟ್ಟರು ಸಹ ಬಂದಿದ್ದರು. ಎಷ್ಟೋ ನೋವುಗಳು, ಎಷ್ಟೋ ಬೇಸರಗಳು ಆಗ್ತದೆ ನಮ್ಮಲ್ಲಿ. ಆದರೆ ಅದೆಲ್ಲ ನಮಗೆ ಪಾಠ, ಜೀವನದ ಬದುಕಿಗೆ ಒಂದು ಅರ್ಥವತ್ತಾದಂಥ ಸಾಧನೆಗೆ ಅದು ಶಕ್ತಿ ಕೊಡ್ತದೆ. ಆದ್ದರಿಂದ ನಾವೆಲ್ಲರೂ ಸಾಧಕರಾಗಿರೋಣ, ಎಲ್ಲ ಬಾಧಕಗಳನ್ನು ಸ್ವೀಕಾರ ಮಾಡೋಣ. ಹಿಂದೂ ಸಮಾಜದ ಉನ್ನತಿಗೋಸ್ಕರ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ
ಸೇವಾ ಕೈಂಕರ್ಯ ತೊಡಗಿಕೊಳ್ಳಿಕ್ಕೆ ಎಲ್ಲರಿಗೂ ಸತ್ಪ್ರೇರೇಪಣೆಯನ್ನು ಕೊಡಲಿ. ಸಂಘರ್ಷಕ್ಕಿಂತ ಮಾನವೀಯ ಮೌಲ್ಯದ ಸದ್ಗುಣಶೀಲತೆಯನ್ನು ಬೆಸೆಯಲಿಕ್ಕೆ ಯಾರು ಏನೋ ತಪ್ಪು ಮಾಡಿದರು ಅವರು ನಮ್ಮವರು, ಯಾರು ಏನೋ ತಪ್ಪು ಮಾಡಿದರು ಪರಿವರ್ತನೆ ಮಾಡೋದು ನಮ್ಮ ಹೊಣೆಗಾರಿಕೆ, ಜವಾಬ್ದಾರಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಿ ಆ ಜೀವನವನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಆ ದೇವರು ಶಕ್ತಿ ಕೊಡಲಿ ಅಂತ ಸೀತಾ ಕಲ್ಯಾಣದಲ್ಲಿ ಒಂದು ವೈಶಿಷ್ಟ್ಯವನ್ನು ಹೇಳಿದರು ಯೋಗಾಚಾರ್ಯರು. ಅದು 100ಕ್ಕೆ 100 ನಾನು ಇದನ್ನು ಹೆಚ್ಚಿನ ಕಡೆಯಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಹಿಂದೂ ಧರ್ಮದ ಎಲ್ಲ ಆಚಾರ ವಿಚಾರದಲ್ಲಿ ನ್ಯೂನ್ಯತೆ ಮತ್ತು ಭಾಳಷ್ಟು ಸಂಕಷ್ಟವನ್ನು ಸಮಾಜ ಎದುರಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ ಲಗ್ನ ಕಾರ್ಯಕ್ರಮ. ಅದರಲ್ಲಿ ಲಗ್ನ ಆಗುವಾಗ ಮಧುಮಾಂಸದ ಊಟ ಮಾಡೋದು, ಅಗ್ನಿಸಾಕ್ಷಿಯಾಗಿ ಮದುವೆ ಆಗುವಂಥದ್ದು, ಮತ್ತು ಮದುವೆ ಕಾರ್ಯಕ್ರಮಗಳನ್ನು ಚರ್ಚ್ ಬೇರೆ ಬೇರೆ ಭಾಗದಲ್ಲಿ ಇಡೋದು. ನಮ್ಮ ದೇವಸ್ಥಾನಗಳು, ನಮ್ಮ ಪುರಾತನವಾದಂಥ ಎಷ್ಟೋ ಶಕ್ತಿ ಕೇಂದ್ರಗಳಿದೆ, ಅಲ್ಲಿಯ ಮದುವೆಯನ್ನು ನಡೆಸುವಂಥದ್ದು, ಇದೆಲ್ಲ ವಿಭಿನ್ನತೆಯನ್ನು ಕಾಣ್ತೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮ ಪರಿಸರದಲ್ಲಿ ದೇವಸ್ಥಾನ ಇದ್ದರೆ ದೇವಸ್ಥಾನದ ಹಾಲಲ್ಲಿ ಮದುವೆ ಆದರೆ ಆ ದೇವಸ್ಥಾನಕ್ಕೂ ಸ್ವಲ್ಪ ಆದಾಯ ಆಗ್ತದೆ, ದೇವಸ್ಥಾನದ ಚಟುವಟಿಕೆಗೂ ಅದೊಂದು ಶಕ್ತಿ ಆಗ್ತದೆ. ಆ ಸಾನ್ನಿಧ್ಯ ಅಭಿವೃದ್ಧಿಗೆ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡ್ತದೆ, ನೆನಪಿಟ್ಟುಕೊಳ್ಳಿ. ಆದ್ದರಿಂದ ಮದುವೆ ಆಗುವಾಗ ಮದುವೆಯ ಮೊದಲನೇ ದಿವಸ ಮದಿರಂಗಿ ಕಾರ್ಯಕ್ರಮ ಮಾಡೋದು, DJ ಮಾಡೋದು, ಮಧುಮಾಂಸದ ಊಟ ಮಾಡೋದು, ಇದು ಭಾಳ ದೋಷ. ಆದ್ದರಿಂದ ಈಗ ಏನಾಗಿದೆ ಅಂತೇಳಿದರೆ ಮದುವೆ ಆದ 6 ತಿಂಗಳು 1 ವರ್ಷದೊಳಗೆ ವಿಚ್ಛೇದನಗಳು ಜಾಸ್ತಿ ಆಗ್ತಾಯಿದೆ. ಇದೆಲ್ಲ ನಾವು ಕಡಿಮೆ ಮಾಡಬೇಕು ಅಂತಿದ್ರೆ ಶಾಸ್ತ್ರೀಯವಾಗಿ ಆಚಾರ ವಿಚಾರಗಳನ್ನು ನಾವು ಸ್ವಲ್ಪ ಅರ್ಥವಿಸಿಕೊಂಡು ಆ ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡದೆ ಮಂಗಳ ಕಾರ್ಯಕ್ರಮದಲ್ಲಿ ಮಂಗಳವಾಗಿಯೇ ಮಾಡಿದರೆ ನಮ್ಮ ಜೀವನದಲ್ಲಿ ಎಲ್ಲ ಮಂಗಳಗಳು ಸುಸೂತ್ರವಾಗಿ ಸುಭಿಕ್ಷೆಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆರೋಗ್ಯ ಮತ್ತು ಸಂತೃಪ್ತಿಯ ಜೀವನ ಅದರಿಂದ ಬರಲಿಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ಒಂದು ಹರಿನಾಮ ಸಂಕೀರ್ತನೆಯನ್ನು ಹೇಳಿ ನಾನು ನನ್ನ ಆಶೀರ್ವಚನ ಮುಕ್ತಾಯ ಮಾಡ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಹೇಳಿ ಭಜನೆ. ಇದೊಬ್ಬರು ಸಂತರು ಹಾಡಿದಂಥ ಹಿಂದಿ ಭಜನೆ. ದೇವಿಯನ್ನು ಯಾವ ಥರ ಆ ಜಗತ್ತಿನಲ್ಲಿ ತಾಯಿ ಇರ್ತಾಳೆ, ಎಲ್ಲ ವರ್ಣದಲ್ಲಿದ್ದಾಳೆ, ಎಲ್ಲ ರೂಪದಲ್ಲಿದ್ದಾಳೆ, ವಿಶ್ವವ್ಯಾಪಿಣಿಯಾಗಿದ್ದಾಳೆ, ವಿಶ್ವವಂದ್ಯಳಾಗಿರ್ತಾಳೆ ಅನ್ನುವಂಥ ಒಂದು ಅರ್ಥವನ್ನು ಇದರಲ್ಲಿ ಹೇಳಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಹೇಳಬೇಕು. ರಕ್ಷಕರೋ ಜಗದಂಬಾ ಭವಾನಿ, ರಕ್ಷಕರೋ ಜಗದಂಬಾ ಭವಾನಿ, ರಕ್ಷಕರೋ ಜಗದಂಬಾ ಭವಾನಿ. ನಿಶಿದಿನ ಗಾವೋ ಅಂಬಾ ಅಂಬಾ, ನಿಶಿದಿನ ಗಾವೋ ಅಂಬಾ ಅಂಬಾ. ರಕ್ಷಕರೋ ಜಗದಂಬಾ ಭವಾನಿ, ರಕ್ಷಕರೋ ಜಗದಂಬಾ ಭವಾನಿ. ವರ್ಣ ವಿವರ್ಣ ಮೇ ವಿರನೆ ವಾಣಿ, ವರ್ಣ ವಿವರ್ಣ ಮೇ ವಿರನೆ ವಾಣಿ. सौद भुवन में तो महारानी, सौद भुवन में तो महारानी. रक्षकरो जगदम्बा भवानी, रक्षकरो जगदम्बा भवानी. अंतर्मातो अंतर्यामी, अंतर्मातो अंतर्यामी, अंतर्मातो अंतर्यामी, अंतर्मातो अंतर्यामी. विश्वस्वरूपिणी विश्वसमानी, विश्वस्वरूपिणी विश्वसमानी. रक्षकरो जगदम्बा भवानी, रक्षकरो जगदम्बा भवानी. निशिदिन गावो अंबा अंबा, निशिदिन गावो अंबा अंबा.
ರಕ್ಷಕರೋ ಜಗದಂಬಾ ಭವಾನಿ, ರಕ್ಷಕರೋ ಜಗದಂಬಾ ಭವಾನಿ. ಪುರಾಣಿಕರು ಒಂದು ಮಾತು ಹೇಳಿದರು, ಈ ರಾಮನ ಮೂರ್ತಿ ಶಾರದಾ ವಿದ್ಯಾನಿಕೇತನದಿಂದ ನೆಹರು ಮೈದಾನಿಗೆ ಹೋಗಿ ಅಲ್ಲಿಂದ ಪುನಃ ಇಲ್ಲಿ ಪಟ್ಟಾಭಿಷೇಕ ಕನಕಾಭಿಷೇಕದ ಆಚರಣೆಗೆ ಬಂದಿದೆ. ಇದೇ ಸಂದರ್ಭ ಅಯೋಧ್ಯ ಮರ್ಯಾದಾ ಪುರುಷೋತ್ತಮನ ಮಂದಿರದೊಳಗೆ ಕೂಡ ರಾಮನನ್ನು ನೋಡುವಂಥ ಯೋಗ ಭಾಗ್ಯ ಇನ್ನು ಕೆಲವೇ ಸಮಯದಲ್ಲಿ ಆ ಅವಕಾಶಗಳು ಒದಗಿ ಬರಲಿಕ್ಕಿದೆ. ಆ ರಾಮ ದರ್ಶನ ಆಗಿದಂಥ ಕನಕಾಭಿಷೇಕ ನಾಲ್ಕು ಆದಿತ್ಯವಾರ ನಡೆಯುವಾಗ ತಾವೆಲ್ಲರೂ ಬಂದು ತಮ್ಮಿಂದಾದಂಥ ಆ ಕನಕಾಭಿಷೇಕಕ್ಕೆ ಸಹಕಾರ ಕೊಟ್ಟು ಆ ಕನಕಾಭಿಷೇಕಕ್ಕೆ ಕನಕವನ್ನು, ಧನ ಸಂಪತ್ತನ್ನು, ಐಶ್ವರ್ಯ ಏನಿದೆಯೋ ಅದರ ಒಂದೊಂದು ಅಂಶವನ್ನಾದರೂ ಆ ರಾಮನಿಗೆ ಸಮರ್ಪಿಸುವುದರೊಂದಿಗೆ ಕಿನ್ಯ ತಲಪಾಡಿಯ ಆ 1 ಕೋಟಿ ಜಾಗದ ಏನು ವಿಕ್ರಯ ಆಗಬೇಕು ಅದಕ್ಕೆಲ್ಲ ನಾವೆಲ್ಲ ಸಹಕರಿಸೋಣ. ಮತ್ತು ಆ ಕಿನ್ಯದಲ್ಲಿರತಕ್ಕಂಥ ಶಿಶು ಮಂದಿರದಲ್ಲಿ ಇನ್ನಷ್ಟು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಆದರ್ಶ ಹಿಂದುತ್ವಕ್ಕೋಸ್ಕರ ಈ ದೇಶದ ಭಾವಿ ಜನಾಂಗಕ್ಕೆ ಉತ್ತಮ ಪ್ರಜೆಗಳಾಗಿರತಕ್ಕಂಥ ಸಂಸ್ಕಾರ ನೆಲೆಯನ್ನು ಕಲ್ಪಿಸಿಕೊಡತಕ್ಕಂಥ ಆ ವಿಶೇಷವಾದಂಥ ಯಜ್ಞದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಅದಕ್ಕೆಲ್ಲರೂ ದೇವರು ಶಕ್ತಿ ಕೊಡಲಿ. ಇನ್ನು ನಾಳೆ ನಾಳ್ದು ಬರತಕ್ಕಂಥ ಎಲ್ಲ ಸಂತ ಶ್ರೇಷ್ಠರ ಅನುಗ್ರಹದೊಂದಿಗೆ ಪೇಜಾವರ ಶ್ರೀಗಳ ಉಪಸ್ಥಿತಿಯಿಂದ ನಾನು ಏನೆಲ್ಲ ನಡೀಲಿಕ್ಕಿದೆ ಕಾರ್ಯಕ್ರಮ ಅದು ಚೆನ್ನಾಗಿ ನಡೆದು ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಮತ್ತು ನೆಮ್ಮದಿಯ ಜೀವನದ ಸಂತೃಪ್ತಿಯೊಂದಿಗೆ ಬದುಕನ್ನು ಅರ್ಥವಿಸಿಕೊಡತಕ್ಕಂಥ ಧೀಮಂತಿಕೆಯನ್ನು ಆ ಶ್ರೀದೇವಿ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ ದತ್ ಚಿಂತನೆ. ಬಂಧುಗಳೇ, ನಮ್ಮ ಈ ಯಕ್ಷಗಾನದ ಒಂದು ಪರಿಕಲ್ಪನೆ ಶಾರದಾ ವಿದ್ಯಾಲಯದ ಬಹುದೊಡ್ಡ ಮೈದಾನದಲ್ಲಿ ನಡೆಯಬೇಕಿತ್ತು. ಇವತ್ತಿನ ಮಳೆಯ ಕಾರಣದಿಂದ ಈ ಪುಟ್ಟ ರಂಗಸ್ಥಳದಲ್ಲಿ ನಡೆಯುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾತ್ರವಲ್ಲದೆ ಕಾರ್ಯಕ್ರಮ ಕೂಡ ಸ್ವಲ್ಪ ತಡವಾಗಿ ಆರಂಭ ಆಗಿದೆ. ಆದ್ದರಿಂದ ಮುಂದೆ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು, ಶುಭಾಶಯಗಳನ್ನು ಪುಟ್ಟದಾದ ರೀತಿಯಲ್ಲಿ ಮಾಡಿಕೊಡ್ಬೇಕಂತೇಳಿ ವಿನಂತಿಸುತ್ತಾ ಮುಂದಕ್ಕೆ ಪುರುಷೋತ್ತಮ ಭಂಡಾರಿ ಅವರಿಂದ 2 ಮಾತು. ಅಲಂಕರಿಸಿದ ಸ್ವರ್ಣದ ನತ್ತು, ಕೊರಳೊಳು ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹವಾಹಿನಿಯಾದ ನಗು ಮೊಗದ ತಾಯಿ ಭಾರತಾಂಬೆಯ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಜೈ ಶ್ರೀರಾಮ್. ಇವತ್ತಿನ ಈ ಸುಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಸ್ವಾಮೀಜಿಗಳ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಸಭೆಯ ಆದರಣೀಯ ಸಭಾ ಸಾರಥಿಗಳೇ ಹಾಗೂ ಸಭಾ ಶೋಭಿತರೇ, ಸೇರಿರುವ ಸಜ್ಜನ ಸಭಾಸದರೇ, ಆಗಾಗಲೇ ಹೇಳಿದಂತೆ ಈ ಒಂದು ಕಾರ್ಯಕ್ರಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸಹಯೋಗದಲ್ಲಿ ಮೇಲಿನ ಮೈದಾನದಲ್ಲಿ ಬಹಳ ಸುಂದರವಾಗಿ ಆಯೋಜಿಸುವಂಥ ಒಂದು ಪರಿಕಲ್ಪನೆಯನ್ನು ನವನೀತನ್ನವರು ಹಮ್ಮಿಕೊಂಡಿದ್ದರು. ಲಂಕಾ ದಹನದ ಒಂದು ದೃಶ್ಯ, ಒಂದು ಅರಮನೆಯ ಪರಿಕಲ್ಪನೆಯನ್ನು ಮಾಡುವುದರ ಮುಖಾಂತರ ಅರಮನೆಯನ್ನು ದಹಿಸುವಂಥ ಕಾರ್ಯಕ್ರಮ ಹಾಗೂ ಹನುಮಂತ ಮರದಿಂದ ಇಳಿಬರೋ ದೃಶ್ಯ, ಇದೆಲ್ಲ ಭಾಳ ಸುಂದರವಾಗಿ ಸಂಯೋಜನೆಯನ್ನು ಮಾಡುವುದರ ಮುಖಾಂತರ ವಿಭಿನ್ನ ರೀತಿಯಲ್ಲಿ ಪ್ರದರ್ಶನ ನೀಡಬೇಕೆಂಬ ಒಂದು ಹಂಬಲ ಇತ್ತು. ಆದರೆ ನಮ್ಮ ನಾರಾಯಣನ ಹೇಳಿದಾಗೆ ಪ್ರಕೃತಿಯ ವಿಕೋಪ ಇದೆ, ಪ್ರಕೃತಿಯ ನಮ್ಮ ಪ್ರಕೃತಿ ಯಾವ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಊಹಿಸ್ಲಿಕ್ಕೆ ಅಸಾಧ್ಯ. ಆದರೂ ಕೂಡ ಗೌರವಾನ್ವಿತ ಪುರಾಣಿಕ ಸರ್ರವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಸಹಕಾರದಿಂದ ಸುಸಜ್ಜಿತವಾದ ಒಂದು ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹೆಚ್ಚಿಗೆ ಮಾತಾಡೋದಿಲ್ಲ. ಒಂದೇ ಒಂದು ಗೋಸ್ವಾಮಿ ತುಳಸಿದಾಸರ ಒಂದು ಸೂತ್ರದ ಮುಖಾಂತರವಾಗಿ 1-2 ಮಾತುಗಳನ್ನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಿರಿಯರಿಗೆ ಗೊತ್ತಿರ್ಬೋದು, ಇಲ್ಲಿದ್ದಂಥ ವಿದ್ಯಾರ್ಥಿಗಳು ಒಂದು ಗಮನವಿಟ್ಟು ಕೇಳಿ. ತುಳಸಿ ಗೋಸ್ವಾಮಿಯವರ ಬಳಿಗೊಬ್ಬ ಭಕ್ತ ಬಂದು ಕೇಳ್ತಾನಂತೆ, ಸ್ವಾಮೀಜಿಯವರೇ, ನೀವು ಶ್ರೀರಾಮನನ್ನು ಕಂಡಿದ್ದೀರಾ ಅಂತ. ಆಗ ತುಳಸಿದಾಸರು ಹೇಳಿದರಂತೆ, ಹೌದು, ನನಗೆ ರಾಮನ ಸಾಕ್ಷಾತ್ಕಾರ ಆಗಿದೆ. ಆ ಭಕ್ತ ಕೇಳ್ತಾನೆ, ನಾನು ರಾಮನ ಸಾಕ್ಷಾತ್ಕಾರವನ್ನು ಮಾಡ್ಬೋದಾ? ಆಗ ತುಳಸಿದಾಸರು ಹೇಳ್ತಾರಂತೆ, ಖಂಡಿತವಾಗಿ ಮಾಡ್ಬೋದು. ನಾನೊಂದು ಸೂತ್ರವನ್ನು ಹೇಳ್ತೀನಿ, ಆ ಸೂತ್ರವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿದರೆ ನಿನ್ನಲ್ಲಿ ನೀನು ಮಾತ್ರ ಅಲ್ಲ, ಎಲ್ಲರೂ ಕೂಡ ನಿಮ್ಮಲ್ಲಿ ರಾಮನನ್ನು ಕಾಣ್ಬೋದು ಅಂತ. ಆ ಸೂತ್ರ ಯಾವುದಂತ ಹೇಳಿದರೆ, ರಾಮ ಚತುರ್ಗುಣ ಪಂಚತತ್ವ ಮಿಲನ ತಾಸಾಂ ದ್ವಿಗುಣ ಪ್ರಮಾಣ.
ತುಳಸಿ ಅಷ್ಟ ಸೌಭಾಗ್ಯೆ ಅಂತಮೇ ಶೇಷ ರಾಮಾಹಿ ರಾಮ ಅಂತ ಹೇಳಿ ಇದೊಂದು ಸೂತ್ರ. ನೀವು ಕೂಡ ಇದನ್ನು ಮನೆಗೆ ಹೋಗಿ ಪ್ರಯತ್ನಿಸ್ಬೋದು. ಈ ಸೂತ್ರದ ತಾತ್ಪರ್ಯ ಏನಂತ ಹೇಳಿದರೆ, ಪ್ರತಿಯೊಬ್ಬರ ಹೆಸರು ಅದು ಎಷ್ಟೇ ಅಕ್ಷರ ಇರಲಿ, ಅದರಲ್ಲಿ 2 ಅಕ್ಷರ ಇರಲಿ, 5 ಅಕ್ಷರ ಇರಲಿ, 10 ಅಕ್ಷರ ಇರಲಿ, ಅಷ್ಟು ಅಕ್ಷರಗಳಿಗೆ ಚತುರ್ಗುಣ 4 ಗುಣಿಸಬೇಕು. ನಮ್ಮ ಹೆಸರಿನಲ್ಲಿರುವ ಶಬ್ದಗಳಿಗೆ ಎಷ್ಟು ಶಬ್ದಗಳಿವೆ ಅದಕ್ಕೆ 4 ಗುಣಿಸಬೇಕು. ಬರುವ ಉತ್ತರಕ್ಕೆ ಪಂಚತತ್ವ 5 ಕೂಡಿಸಬೇಕು. ಅಲ್ಲಿ ಬರುವ ಉತ್ತರಕ್ಕೆ ದ್ವಿಗುಣ 2 ಗುಣಿಸಬೇಕು. ಅಲ್ಲಿಂದ ಬರುವ ಉತ್ತರಕ್ಕೆ 8 ಭಾಗಿಸಬೇಕು. ಕೊನೆಯಲ್ಲಿ ಉಳಿಯುವ ಎಲ್ಲ ಕಳೆದು ಉಳಿಯುವಂಥ ಶೇಷ 2 ಮಾತ್ರ, ಅದು ರಾಮ ಅಂತ ಹೇಳಿ ನೀವು ಅದನ್ನು ಪ್ರಯತ್ನಿಸ್ಬೋದು. ಈಗ ನಮ್ಮ ನವನೀತನ್ನ ಇದ್ದಾರೆ ಸಭಾಧ್ಯಕ್ಷರು, ಅವರ ಹೆಸರು ನವನೀತ ಅಂತ ಹೇಳಿ 4 ಅಕ್ಷರ ಇದೆ. 4ಕ್ಕೆ 4 ಗುಣಿಸಿ 16 ಬರುತ್ತೆ. 16ಕ್ಕೆ 5 ಸೇರಿಸಿ 21 ಬರ್ತದೆ. 21ಕ್ಕೆ 2 ಗುಣಿಸಿ 42 ಬರ್ತದೆ. 42ರಲ್ಲಿ 8 ಭಾಗಿಸಿ ಕೊನೆಯ ಶೇಷ 2. ಇದು ಪ್ರತಿಯೊಬ್ಬರ ಹೆಸರಲ್ಲಿ ಕೂಡ ಅದು ಎಷ್ಟೇ, ನಾನಾಗಲೇ ಹೇಳಿದೆ, ಎಷ್ಟು ಉದ್ದ ಇರ್ಬೋದು, ಎಷ್ಟು ಸಣ್ಣ ಇರ್ಬೋದು. ಈ ಸೂತ್ರದ ತಾತ್ಪರ್ಯ ಏನಂತ ಹೇಳಿದರೆ, ಚತುರ್ಗುಣ ಅಂತ ಹೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಪಂಚತತ್ವ ಭೂಮಿ, ನೀರು, ಗಾಳಿ, ಆಕಾಶ, ಅಗ್ನಿ. ದ್ವಿಗುಣ ಬ್ರಹ್ಮ ಮತ್ತು ಮಾಯೆ. ಅಷ್ಟ ಸೌಭಾಗ್ಯ ಅನ್ನ, ಅರ್ಥ, ಪ್ರಭುತ್ವ, ಯೌವನ, ವೈಭವ, ಗ್ರಹ, ವಸ್ತ್ರ, ಆಭರಣ. ಇದನ್ನೆಲ್ಲ ಕೂಡಿಸಿ ಗುಣಿಸಿ ಕಳಿಸಿ ಭಾಗಿಸಿದರೆ ಕಡೆಗೆ ಉಳಿಯುವುದು ಅದು 2, ಅದು ಶ್ರೀರಾಮ. ಆ ರಾಮನನ್ನು ನಾವು ನಿಜವಾಗಿ ಆ ರಾಮನ ಆದರ್ಶವನ್ನು ಇಟ್ಟುಕೊಂಡು ಜೀವನವನ್ನು ಮಾಡಿಕೊಂಡು ಬಂದವರು. ಆ ರಾಮನ ಆದರ್ಶವನ್ನು ಇಟ್ಟು ಜೀವನ ಮಾಡಿದರೆ ಖಂಡಿತವಾಗಿ ರಾಮ ನಮ್ಮೆಲ್ಲರಲ್ಲಿ ನೆಲೆಸಿ ನಮ್ಮನ್ನು ಆಶೀರ್ವದಿಸ್ತಾನೆ ಅಂತ ಹೇಳುತ್ತಾ ಅವಕಾಶಕ್ಕೆ ಒಂದಿವಸ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಕಾರ್ಯಕ್ರಮದ ಮುಂದಕ್ಕೆ ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಸಲಹೆಗಾರರಾದ ಪಾದ ಕಮಲಿಗೆ ಶಾಸ್ತ್ರಾಂಗ ವಂದನವನ್ನು ಮಾಡುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಆಸೀನರಾದಂಥ ಎಲ್ಲ ರಾಮ ಭಕ್ತರೇ, ಇಷ್ಟು ಮಾತ್ರ ನಾನು ಹೇಳ್ತೇನೆ. ಈಗ ರಜೆಯ ಕಾಲ, PUCಯ ಮಕ್ಕಳು ಬಿಟ್ಟು ಮತ್ತೆಲ್ಲ ಮನೆಗೆ ತೆರಳಿದ್ದಾರೆ. ಇಲ್ಲಿ ನನ್ನ ಪ್ರಥಮ ಮತ್ತು ದ್ವಿತೀಯ ವರ್ಷದ PUC ಮಕ್ಕಳು ಮಾತ್ರ ಇದ್ದಾರೆ. ಅವರದ್ದು ಪುಣ್ಯಶೇಷ ಈ ಸುಂದರ ಕಾಂಡವನ್ನು ವೀಕ್ಷಿಸಿ ಸಂತೋಷ ಪಡುವಂಥದ್ದು. ಸ್ವಾಮೀಜಿಯವರು ಸ್ವಲ್ಪ ಸಮಯದಲ್ಲಿ ನಮ್ಮ ಇಡೀ ಕ್ಯಾಂಪಸ್ಸಿಗೆ ಹೋಗಿ ಆಯುರ್ವೇದ ಕಾಲೇಜು, ಅದೇ ರೀತಿ ನ್ಯಾಚುರೋಪತಿ ಪ್ರಗತಿಶಾ ಕಾಲೇಜನ್ನೆಲ್ಲ ನೋಡಿ ಬಂದರು. ಸಂಪೂರ್ಣ ಮನಸ್ಸಿನಿಂದ ಹಿಂದೂ ಧರ್ಮಕ್ಕೋಸ್ಕರ, ಹಿಂದೂ ಸಮಾಜ, ಹಿಂದೂ ವಿಚಾರಗಳಿಗೋಸ್ಕರ ಹುಟ್ಟು ಹಾಕಿದಂಥ ಈ ಸಂಸ್ಥೆ, ಹಿಂದುತ್ವಕ್ಕೋಸ್ಕರವಾಗಿ ಉಳಿಸಿ ಬೆಳೆಸುವಂಥ ಈ ಸಂಸ್ಥೆ, ಇದಕ್ಕೆ ಗುರುಗಳ ಸಂಪೂರ್ಣ ಆಶೀರ್ವಾದ ಇದೆ. ನೀವೆಲ್ಲ ನಾವು ಹಿಂದೂಗಳು ಎನ್ನುವ ಅಭಿಮಾನವನ್ನು ನಾವು ಪಡಬೇಕು. ನಾನು ಮೊನ್ನೆ ಕೂಡ ಹೇಳಿದೆ, ನಮ್ಮ ಜಾತಿ, ಮತ, ಧರ್ಮ, ಆಚಾರ, ವಿಚಾರ ಎಲ್ಲ ನಮ್ಮ ಪಡಸಾಲೆಯ ಒಳಗೆ ಮಾತ್ರ ಸೀಮಿತವಾಗಿರಲಿ. ನಾವೆಲ್ಲ ಮನೆಯ ಮೆಟ್ಟಲಿನಿಂದ ಹೊರಗೆ ಬಂದಾಗ ನಮ್ಮಲ್ಲಿ ಯಾವುದೇ ಥರದ ಭೇದ ಭಾವ, ಅಭಿಪ್ರಾಯ ವ್ಯತ್ಯಾಸ ಯಾವುದಿಲ್ಲದೆ ನಾವು ಎಲ್ಲರೂ ಕೂಡ ಒಂದೇ ಮನೆಯ ಸಹೋದರ ಸಹೋದರಿಯರಂತೆ ಬಾಳುವಂಥ ದಿನ ಬೇಗ ಬರಲಿ. ಈ ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಜಗಜ್ಜನಿಗಾಗಿ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಏರುವಂತಹ ಕಾಲ ಅತ್ಯಂತ ಬೇಗ ಬರಲಿ. ಈಗಾಗಲೇ ಸ್ವಾಮಿಗಳು ಹೇಳಿದರು, ಪುಂಡರೀಕಾಕ್ಷ ಕೂಡ ಹೇಳಿದರು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ನಿರ್ಮಾಣವಾಗಿ ಆ ರಾಮ ಮಂದಿರದಲ್ಲಿ ರಾಮಲಾಲನ ನೋಡ್ತಕ್ಕಂಥ ಭಾಗ್ಯ ಪುಣ್ಯ ನಮಗೆಲ್ಲರಿಗೂ ಆದಷ್ಟು ಬೇಗ ಸಿಗುವಂತೆ ಆಗಲಿ ಅಂತೇಳಿ ಇವತ್ತು ಗೋಮಾತೆಗೆ ಪೂಜೆ ಮಾಡಿ, ರಾಮನಿಗೆ ಪೂಜ್ಯ ರಾಮ, ಲಕ್ಷ್ಮಣ, ಸೀತೆ, ಅದೇ ರೀತಿಯಲ್ಲಿ ಹನುಮಂತ ದೇವರಿಗೆ ಪೂಜೆ ಮಾಡಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಇವತ್ತು ಸುಂದರ ಕಾಂಡ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಅದಕ್ಕೆ ಸುಂದರಕಾಂಡ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಯಾಕೆ ಇಟ್ಟಿದ್ದಾರೆ ಅಂತ ನನ್ನ ಶಿಷ್ಯ ನವನೀತ್ ಶೆಟ್ಟರು ಹೇಳ್ತಾರೆ. ನನಗೆ ಅಷ್ಟು ಗೊತ್ತಿಲ್ಲ. ನವನೀತ ನನ್ನ ಶಿಷ್ಯ ಇದ್ದ ಹಾಗೆ, ನಾನು ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದಾಗ ಅವರು ವಿದ್ಯಾರ್ಥಿ ಆಗಿದ್ದರು. ನಾರಾಯಣ ಇವರು ಹೇಳಿದ ಹಾಗೆ, ಕಿನ್ಯ ಹೇಳಿದ ಹಾಗೆ ಭಾಳ
ಎತ್ತರಕ್ಕೆ ಬೆಳೆದಿದ್ದಾರೆ. ವ್ಯಕ್ತಿತ್ವ ಭಾಳ ಎತ್ತರದಲ್ಲಿದೆ, ಸಾಧನೆಯನ್ನು ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ. ಅಂತಹ ಹಲವಾರು ಶಿಷ್ಯರು ನನಗಿದ್ದಾರೆ. ಪುರಾಣಿಕರು ಜೀವನದಲ್ಲಿ ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ ದುಡ್ಡು ಸಂಪಾದನೆ ಮಾಡಲಿಲ್ಲ, ಸಂಪತ್ತು ಸಂಪಾದನೆ ಮಾಡಲಿಲ್ಲ. ನನಗೆ ಒಂದು ದೊಡ್ಡ ಶಿಷ್ಯ ಕೋಟಿ ಇದೆ. ನನ್ನ ಪಕ್ಕದಲ್ಲಿ ಆ ಹಳದಿ ಶರ್ಟ್ ಹಾಕಿದವರು ನನ್ನ ಶಿಷ್ಯನೇ. ಇವರೆಲ್ಲ ಈ ಶಿಷ್ಯಂದಿರ ಮಧ್ಯದಲ್ಲಿ ನಾನೊಬ್ಬ ಗುರು ಅಂತಂದರೆ ಭಾಳ ಚಿಕ್ಕದು ಅಂತ ಅರ್ಥ, ಗುಗ್ಗುರು ಅಂತೇಳಿ. ಅದರದ್ದು ದೊಡ್ಡದಲ್ಲ. ಗುರು ಅಂತ ನಿಜವಾದ ಅರ್ಥ ಭಾಳ ಎತ್ತರದ್ದು, ತೂಕದ್ದು ಅಂತೇಳಿ. MB ಪುರಾಣಿಕರು ಒಂದು ಗುಗ್ಗುರು, ಚಿಕ್ಕ ಒಂದು ಜೈ ಅಂತ ಹೇಳ್ತಾ, ನನ್ನ ಶಿಷ್ಯಕೋಟಿಗೆ, ಮುಖ್ಯವಾಗಿ ನನ್ನ ಸಮಾಜದಲ್ಲಿರ್ತಕ್ಕಂಥ ನನ್ನ ಎಲ್ಲ ಕುಟುಂಬದ ಬಂಧುಗಳಿಗೆ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಸಮಾನರು, ಒಂದೇ ಕುಟುಂಬದವರು ಸೇರಿದವರು ಎನ್ನುವಂಥ ಭಾವನೆಯಿಂದ ಮುಂದಿನ ದಿನಗಳಲ್ಲಿ ಬಾಳುವಂತೆ ಆ ಶ್ರೀರಾಮ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ತಾ, ಕಿನ್ಯಾದಲ್ಲಿರ್ತಕ್ಕಂಥ ನಮ್ಮ ಏನು ಅಂತಂದರೆ ಆ ಕೇಶವ ಶಿಶು ಮಂದಿರ ಕಳೆದ 30 ವರ್ಷಗಳಲ್ಲಿ ಸಾರ್ಥಕ ಸೇವೆಯನ್ನು ಮಾಡಿದೆ. ಇದ್ದಂಥ 15-20 ಸೆನ್ಸ್ ಜಾಗದಲ್ಲಿ ಎಷ್ಟೋ ಮನೆಗಳನ್ನು ಬೆಳಗಿದೆ. ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಮೂಲಕ ಮನೆಗಳಲ್ಲಿರ್ತಕ್ಕಂಥ ದೊಡ್ಡವರು, ಹಿರಿಯರು ಸಂಸ್ಕಾರವನ್ನು ಹೊಂದಿದ್ದಾರೆ. ಆ ಕ್ಷೇತ್ರ ಇನ್ನಷ್ಟು ಬೆಳಗಲಿ. ಇವತ್ತು ಪ್ರತಿ ತಿಂಗಳು ನಡೆಯತಕ್ಕಂಥ ನಮ್ಮದು ಸಂಸ್ಕಾರ ಒಂದು ನಡೆಯುವಂಥ ದಿನ ಇವತ್ತು. ಆ ರೀತಿ ಒಳ್ಳೆಯ ಸ್ವಾಮಿಗಳು ಆಗಮಿಸಿ ಎಲ್ಲ ಹಿರಿಯರು ಅಥವಾ ಒಳ್ಳೆಯ ಚಿಂತನೆಯನ್ನು ಈ ಕೇಂದ್ರದಲ್ಲಿ ಇವತ್ತು ಮಾಡಿದ್ದಾರೆ. ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ, ಇದು ರಾಮನ ಕ್ಷೇತ್ರ, ನಿತ್ಯ ಮಕ್ಕಳು ರಾಮನಿಗೆ ಪೂಜೆ ಮಾಡ್ತಾರೆ, ಶಾರದೆಗೆ ಪೂಜೆ ಮಾಡ್ತಾರೆ, ಕೃಷ್ಣನಿಗೆ ಪೂಜೆ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ನಿರಂತರವಾಗಿ ದುರ್ಗೆಗೆ, ರಾಮನಿಗೆ, ಕೃಷ್ಣನಿಗೆ ಪೂಜೆ ಸಲ್ತದೆ. ನನ್ನ ವಿದ್ಯಾಲಯದಲ್ಲಿ ಓದುವಂಥ ಪ್ರತಿಯೊಂದು ಮಗುವು ಕೂಡ ಸೀತೆಯ ಸ್ವರೂಪ, ರಾಮನ ಸ್ವರೂಪ, ಕೃಷ್ಣನ ಸ್ವರೂಪ ಎನ್ನುವ ರೀತಿಯಲ್ಲಿ ಆ ಮಕ್ಕಳನ್ನು ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮ ನನ್ನ ಸಂಸ್ಥೆಯಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ಸಹೋದರ ಬಂಧುಗಳಿಗೂ ಕೂಡ ಧನ್ಯತೆಯ ಕೃತಜ್ಞತೆಯನ್ನು ಸಮರ್ಪಿಸಿ ನನ್ನ ಮಾತನ್ನು ವಿರಮಿಸ್ತೇನೆ. ಜೈ ಹಿಂದ್. ಆಸನದಿಂದಲೇ ಸಂದೇಶವನ್ನು ಕೊಟ್ಟಿರುತ್ತಾರೆ. ಕಾರ್ಯಕ್ರಮದ ಮುಂದಕ್ಕೆ ಇಂದಿನ ಸುಂದರಕಾಂಡದ ಯಕ್ಷಗಾನದ ರೂವಾರಿಗಳು ಆದಂಥ, ಈ ಕಾರ್ಯಕ್ರಮದ ಅಧ್ಯಕ್ಷರು ಆದಂಥ ಶ್ರೀಯುತ ನವನೀತ್ ಶೆಟ್ಟಿ ಇವರಿಂದ ಅಧ್ಯಕ್ಷೀಯ ನುಡಿಗಳು. ವೇದಿಕೆಯಲ್ಲಿರುವ ನಮ್ಮ ಗುರುಗಳಾದ ಪ್ರೊಫೆಸರ್ MB ಪುರಾಣಿಕರೇ, ವೇದಿಕೆ ಗಣ್ಯರೇ, ಆತ್ಮೀಯರೇ, ಶ್ರೀಮದ್ ರಾಮಾಯಣದ ಯಾವುದೇ ಒಂದು ಭಾಗವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಯಾವುದಾದ್ರೂ ಒಂದು ಋಷಿಯ ಹೆಸರು ಬರ್ತದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಪಟ್ಟ ಸತೀಶ್ ಶೆಟ್ಟಿ ಅವರ ಜೊತೆಯಲ್ಲಿ ನಾವೊಂದು ಯಕ್ಷರಾಮಾಯಣ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಟಿವಿಗಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರತಿಯೊಂದು ಎಪಿಸೋಡಲ್ಲಿ ಕೂಡ ಯಾವುದಾದರೂ ಒಂದು ಋಷಿಯ ಹೆಸರು ಬಂದೇ ಬರ್ತಾ ಇತ್ತು. ನಮ್ಮ ಮುಂದೆ ಮಾಣಿಲ ಶ್ರೀಗಳಿದ್ದಾರೆ, ಅವರು ಋಷಿಗಳೇ. ಎಲ್ಲ ಋಷಿಗಳು ಸನ್ಯಾಸಿಗಳಲ್ಲ, ಎಲ್ಲ ಋಷಿಗಳು ಸನ್ಯಾಸಿಗಳಲ್ಲ, ಆದರೆ ಎಲ್ಲ ಸನ್ಯಾಸಿಗಳು ಋಷಿಗಳೇ. ಯಾಕೆಂದರೆ ರಾಮಾಯಣದಲ್ಲಿ ಬರುವಂಥ ಅನೇಕ ಋಷಿಗಳು ಅವರು ಗೃಹಸ್ಥರು, ಸನ್ಯಾಸಿಗಳಲ್ಲ ಅವರು. ರಾಮಾಯಣದ ಕಥೆಯಲ್ಲಿ ಈಗ ಸುಂದರಕಾಂಡ ಅಂತ ಹೇಳಿದರು. ಈ ಸುಂದರಕಾಂಡದ ಮೊದಲು ಆರಂಭದಲ್ಲಿ ಬಾಲಕಾಂಡ. ಆ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ, ವಸಿಷ್ಠರು ಬರ್ತಾರೆ ಪ್ರಧಾನವಾಗಿ. ಗೌತಮ ಋಷಿಗಳ ಕಥೆ ಅದರಲ್ಲಿ ಬರ್ತದೆ, ಭಗೀರಥನ ಕಥೆ ಬರ್ತದೆ, ವಿಶ್ವಾಮಿತ್ರರ ಹಿಂದಿನ ಜನ್ಮದ ಕಥೆ ಬರ್ತದೆ, ಅಂದರೆ ಪೂರ್ವಾಶ್ರಮದ ಕಥೆ ಬರ್ತದೆ. ಬಾಲಕಾಂಡದ ನಂತರ ಅಯೋಧ್ಯಾಕಾಂಡ. ಅಯೋಧ್ಯಾಕಾಂಡದಲ್ಲೂ ಕೂಡ ಋಷಿಗಳ ವಿಚಾರ ಬಂದೇ ಬರ್ತದೆ. ಬಾಲಕಾಂಡದಲ್ಲಿ ಋಷ್ಯಶೃಂಗ ಮುನಿಯ ಹೆಸರು ಬರ್ತದೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವಾಗ ಆ ಋಷಿಯಲ್ಲಿ ಬರ್ತಾನೆ ಅಂತ. ಅಯೋಧ್ಯಾಕಾಂಡದ ನಂತರ ಅರಣ್ಯಕಾಂಡ. ಅರಣ್ಯಕ್ಕೆ ಶ್ರೀರಾಮ ಸೀತಾ ಲಕ್ಷ್ಮಣರ ಜೊತೆಯಲ್ಲಿ ಹೋಗುವಾಗ ಯಾವ ಯಾವ ಆಶ್ರಮಗಳನ್ನು ಸಂದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾನೆ, ಆ ಎಲ್ಲ ಕಥೆಯಲ್ಲಿ
ಅನೇಕ ಋಷಿಗಳ ವಿಚಾರ ಅಲ್ಲಿ ಬರ್ತದೆ. ಅಯೋಧ್ಯಾಕಾಂಡದ ನಂತರ ಬರುವುದು ಕಿಷ್ಕಿಂಧಾಕಾಂಡ. ಕಿಷ್ಕಿಂಧಾಕಾಂಡದಲ್ಲೂ ಕೂಡ ಮತಂಗ ಋಷಿಗಳ ಕಥೆ ಬರ್ತದೆ. ಕಿಷ್ಕಿಂಧಾಕಾಂಡದ ನಂತರದ ಕಾಂಡ ಅದು ಸುಂದರ ಕಾಂಡ. ಈ ಸುಂದರ ಕಾಂಡದ ಕಥೆ ಆರಂಭವಾಗುವುದು ಹನುಮಂತ ಮಹೇಂದ್ರ ಪರ್ವತದಿಂದ ಲಂಕೆಗೆ ಹಾರುವಲ್ಲಿಗೆ, ಅಲ್ಲಿಂದ ಆರಂಭ ಆಗ್ತದೆ. ಲಂಕೆಗೆ ಹೋಗಿ ಸೀತೆಯನ್ನು ನೋಡಿ, ಸೀತೆಗೆ ರಾಮನು ಕೊಟ್ಟಂತಹ ಉಂಗುರವನ್ನು ಕೊಟ್ಟು ಅವಳಿಂದ ಚೂಡಾಮಣಿಯನ್ನು ಹಿಂದೆ ಪಡೆದು ಲಂಕೆಯನ್ನು ಸುಟ್ಟು ಹಿಂದೆ ಬಂದು ಶ್ರೀರಾಮನಿಗೆ ಆ ಚೂಡಾಮಣಿಯನ್ನು ಒಪ್ಪಿಸುವ ತನಕದ ಭಾಗ ಅದು ಸುಂದರಕಾಂಡ. ಈ ಬಾಲಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ ಈ ರೀತಿಯಾಗಿ ಹೆಸರಿಟ್ಟಂತಹ ವ್ಯಕ್ತಿಗಳು ಇದಕ್ಕೆ ಸುಂದರಕಾಂಡ ಅಂತ ಯಾಕೆ ಹೆಸರಿಟ್ಟರು ಅಂತ ಹೇಳಿದರೆ, ಹನುಮಂತನ ಮತ್ತೊಂದು ಹೆಸರು ಕೂಡ ಸುಂದರವೇ. ಇದರ ಪ್ರತಿಯೊಂದು ಭಾಗವೂ ಸುಂದರವೇ. ಅಲ್ಲಿ ಮಾಡುವಂತಹ ವರ್ಣನೆಗಳು, ಇದನ್ನು ಸೀತಾಕಾಂಡ ಅಂತ ಕರೆಯಬಹುದಿತ್ತು, ಹನುಮಕಾಂಡ ಅಂತ ಕೂಡ ಹೇಳಬಹುದಿತ್ತು. ಆದರೂ ಅದು ಸುಂದರಕಾಂಡ ಯಾಕೆ? ಇಂದಿನ ಈ ಕಥಾಭಾಗವನ್ನು ನೀವು ಯಕ್ಷಗಾನ ರೂಪದಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗ್ತದೆ. ಈ ಸುಂದರಕಾಂಡದ ನಂತರದ ಭಾಗ ಅದು ಯುದ್ಧಕಾಂಡ. ಯುದ್ಧ ಮುಗಿದ ಮೇಲೆ ಸೀತಾ ಸಹಿತ ಶ್ರೀರಾಮಚಂದ್ರ ಮರಳಿ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗ್ತದೆ. ರಾಮಾಯಣದಲ್ಲಿ 2 ಪಟ್ಟಾಭಿಷೇಕ ಪ್ರಸಂಗಗಳು, ಒಂದು ಪಾದುಕಾ ಪಟ್ಟಾಭಿಷೇಕ, ಇನ್ನೊಂದು ನಿಜ ಪಟ್ಟಾಭಿಷೇಕ. ಪಾದುಕಾ ಪಟ್ಟಾಭಿಷೇಕ ಅದು ಅಯೋಧ್ಯಾಕಾಂಡದಲ್ಲಿ ಬರುವಂತಹ ಕತೆ. ಅರಣ್ಯಕಾಂಡ, ರಾಮ ಅರಣ್ಯಕ್ಕೆ ಹೊರಡ್ತಾನೆ. ಅಲ್ಲಿಗೆ ಭರತ ಬಂದು ರಾಮನಿಂದ ಪಾದುಕೆಯನ್ನು ಪಡೆದು ಅದನ್ನು ರಾಮನ ಪ್ರತಿನಿಧಿಯಾಗಿ ನಾನು ಇಡ್ತೇನೆ ಅಂತ ಹೇಳಿ ರಾಮನ ಪಾದುಕೆಯನ್ನು ಅಯೋಧ್ಯೆಯಲ್ಲಿ ಸಿಂಹಾಸನದಲ್ಲಿ ಇಟ್ಟು ರಾಮನನ್ನು ಆ ಪಾದುಕೆಯಲ್ಲಿ ಕಾಣುವಂತಹ ಪಾದುಕಾ ಪಟ್ಟಾಭಿಷೇಕ. ರಾವಣಾದಿಗಳನ್ನು ಕೊಂದು ಅಯೋಧ್ಯೆಗೆ ಬಂದಂತಹ ರಾಮನಿಗೆ ಆಗುವಂತಹ ನಿಜ ಪಟ್ಟಾಭಿಷೇಕ. ಈ 2 ಪಟ್ಟಾಭಿಷೇಕದ ಅಂತರ 14 ವರ್ಷ. ಇಂದಿನ ಕಥಾಭಾಗ ವನವಾಸದ ಅವಧಿ 14 ವರ್ಷ. ಅದರಲ್ಲಿ ಸುಮಾರು 13 ವರ್ಷಗಳ ಅವಧಿ ಮುಕ್ತಾಯವಾದ ಮೇಲೆ ಪಂಚವಟಿಯಲ್ಲಿ ಇರುವಾಗ ಸೀತೆಯನ್ನು ರಾವಣ ಅಪಹರಣ ಮಾಡ್ತಾನೆ. ಸೀತಾನ್ವೇಷಣೆ ಮಾಡಿಕೊಂಡು ಬಂದಂತಹ ಶ್ರೀರಾಮನಿಗೆ ಸುಗ್ರೀವನ ಸಖ್ಯ ಆಗ್ತದೆ. ಬಂಧುಗಳೇ, ವಾಲ್ಮೀಕಿ ರಾಮಾಯಣ ಮಾತ್ರವಲ್ಲ, ಅನೇಕ ಮಂದಿ ರಾಮಾಯಣ ಬರೆದಿದ್ದಾರೆ. ಫಣಿರಾಯ ತುಣುಕಿದನು ರಾಮಾಯಣದ ಭಾರಕ್ಕೆ ಅಂತ ಒಂದು ಮಾತೇ ಇದೆ. ಅಷ್ಟು ಮಂದಿ ರಾಮಾಯಣವನ್ನು ಬರೆದಿದ್ದಾರೆ. ಆ ರಾಮಾಯಣವನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಕೂಡ ಬರೆದವರಿದ್ದಾರೆ. ಆದರೆ ಆ ರಾಮಾಯಣವನ್ನು ಸಂಕ್ಷಿಪ್ತ ರಾಮಾಯಣವಾಗಿ ಮೊದಲು ಹೇಳಿದ್ದು ನಾರದ ಮುನಿಗಳು ವಾಲ್ಮೀಕಿ ಮಹರ್ಷಿಗಳಿಗೆ. ಅದನ್ನು ಸರಳವಾಗಿ ರಾಮಾಯಣದ ಕಥೆಯನ್ನು ಹೇಳಿದರು. 1-2 ವಾಕ್ಯದಲ್ಲಿ ರಾಮಾಯಣದ ಕಥೆಯನ್ನು ಹೇಳಿ ಮುಗಿಸ್ಲಿಕ್ಕಾಗ್ತದೆ. ರಾಮ ಕಾಡಿಗೆ ಹೋದ, ಸೀತೆಯ ಅಪಹರಣವಾಯಿತು, ಜಟಾಯುವಿಗೆ ಮೋಕ್ಷವಾಯಿತು, ಸುಗ್ರೀವನ ಸಖ್ಯ, ವಾಲಿಗೆ ಮೋಕ್ಷ, ಸಮುದ್ರ ಲಂಘನ, ಲಂಕಾಪುರಿ ದಹನ, ಸೇತುಬಂಧನ, ರಾವಣ ಕುಂಭಕರ್ಣಾದಿ ಹನನ. ಇಷ್ಟು ರಾಮಾಯಣದ ಕತೆ. ಈ ರಾಮಾಯಣದ ಕಥೆಯಲ್ಲಿ ಬರುವಂತಹ ಪ್ರಧಾನ ಒಂದು ಭಾಗ ಈ ಸುಂದರಕಾಂಡ. ಇಂದು ಯಕ್ಷಗಾನ ರೂಪದಲ್ಲಿ ನೀವು ಆ ಕಥಾಭಾಗವನ್ನು ನೋಡುವಾಗ ಹನುಮಂತನ ಭಕ್ತಿ, ಸೀತೆಯ ಪತಿಭಕ್ತಿ, ರಾವಣನ ಯೋಗ್ಯತೆಯನ್ನು ಕೂಡ ಅಲ್ಲಿ ಕಾಣುವುದಕ್ಕೆ ನಮಗೆ ಸಾಧ್ಯ ಇದೆ. ಆತನ ನಿಲುವು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ವನಭಂಗ ಎನ್ನುವ ಪ್ರಕರಣ ಯಾಕೆ ನಡೆಯುತ್ತದೆ? ಹನುಮಂತ ಲಂಕೆಯನ್ನು ಸುಡುವಾಗ ಒಂದು ಅರಮನೆಯನ್ನು ಮಾತ್ರ ಆತ ಸುಡುವುದಿಲ್ಲ, ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಯಕ್ಷಗಾನ ಕಾರ್ಯಕ್ರಮವನ್ನು ನೀವು ನೋಡಿ ಅದನ್ನು ಆಸ್ವಾದಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ಎಲ್ಲ ಸಂಘಟಕರಿಗೆ ಅಭಿನಂದನೆಯನ್ನು ನೀಡ್ತಾ ಇದ್ದೇವೆ. ಅವರಿಗೆ ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆ
ರಾಜೇಶ್ ತಲಪಾಡಿ ಇವರಿಂದ. ಧನ್ಯವಾದಕ್ಕಿಂತ ಮೊದಲು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸುಂದರವಾದ ನಿರೂಪಣೆಯನ್ನು ನೀಡಿದಂಥ ಶ್ವೇತಾ ನಾರಾಯಣ್ ಬಿ ಎನ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಶ್ವೇತಾ ನಾರಾಯಣ್ ಬಿ ಎನ್ ಅವರು ವೇದಿಕೆಯಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ವೇತಾ ನವನೀತ್ ಶೆಟ್ಟಿ ಇವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀರಿ. ಹರಿ ಓಂ. ಕೇಶವ ಶಿಶು ಮಂದಿರ ಕಿನ್ನೆ ಇದರ ವತಿಯಿಂದ ಜರುಗುವ ಶ್ರೀರಾಮ ಪಟ್ಟಾಭಿಷೇಕದ ಈ 3ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನವನ್ನಿತ್ತ ಶ್ರೀ ಮೋಹನದಾಸ್ ಸ್ವಾಮೀಜಿ ಮಾನಿಲ ಇವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನವನೀತ್ ಶೆಟ್ಟಿ ಖಾದ್ರಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದ MB ಪುರಾಣಿಕ್ ಅಧ್ಯಕ್ಷರು ಶಾರದಾ ವಿದ್ಯಾಸಂಸ್ಥೆ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಶಾರದಾ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿದ್ದ ವಿವೇಕ್ ತಂತ್ರಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಇದ್ದ ಪುರುಷೋತ್ತಮ್ ಭಂಡಾರಿ ಅಧ್ಯಕ್ಷರು ಸಂಸ್ಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಇನ್ನೊಬ್ಬ ಅತಿಥಿಯಾಗಿದ್ದು ಜಿತೇಂದ್ರ ಕೊಟ್ಟಾರಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ